ಹಾಯ್ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಎಂದಿನ ಹಾಗೆ ಇಂದು ಕೂಡ ಒಂದು ಪ್ರಸ್ತುತ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಬಿಹಾರದಲ್ಲಿ ಮಹಾಮೈತ್ರಿಕೂಟ ಅಧಿಕಾರವನ್ನು ಹಿಡಿದಿದೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಒಳಗಿಂದ ಒಳಗೆ ಖುಷಿಯನ್ನು ಅನುಭವಿಸ್ತಾ ಇರ್ಬೋದು. ನರೇಂದ್ರ ಮೋದಿ ಅಲೆಯನ್ನು ಬಿಹಾರದ ಮಟ್ಟಿಗೆ ನಾವು ತಡೆಗಟ್ಟಿದ್ದೇವೆ ಅನ್ನುವಂಥ ತೃಪ್ತಿ ಅವರಲ್ಲಿದ್ದರೆ, ಇನ್ನೊಂದು ಕಡೆಯಲ್ಲಿ ಪ್ರಧಾನಿಯ ಪರವಾಗಿ ವೆಂಕಯ್ಯ ನಾಯ್ಡು ಅವರು ಈ ಕಾರ್ಯಕ್ರಮದಲ್ಲಿ ಹೋಗಬೇಕಿತ್ತು. ಒಟ್ಟಿನಲ್ಲಿ ಪ್ರಧಾನಿಗಳು ಈ ಕಾರ್ಯಕ್ರಮದಲ್ಲಿ ಗೈರು ಹಾಜರಾಗಿದ್ದರು. ಒಟ್ಟಿನಲ್ಲಿ ಬಾಕಿ ಉಳಿದ ಹಾಗೆ ಮಮತಾ ಬ್ಯಾನರ್ಜಿ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಹಲವಾರು ಒಂದು ಕಾಂಗ್ರೆಸ್ ಸೇರಿದ ಹಾಗೆ ಯಾರೆಲ್ಲ BJP ಮತ್ತು ನರೇಂದ್ರ ಮೋದಿಯವರನ್ನು ಅವರ ವಿರೋಧ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ಎಲ್ಲರೂ ಕೂಡ ಇವತ್ತೊಂದು ಬಿಹಾರದಲ್ಲಿ ಶಕ್ತಿ ಪ್ರದರ್ಶನದ ರೂಪದಲ್ಲಿ ಒಂದಾಗಿದ್ದರು ಅನ್ನುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಏನು ಅವಾರ್ಡ್ ವಾಪಸಿ ಕಳೆದ ಹಲವಾರು ದಿನಗಳಿಂದ ಸಾಹಿತಿಗಳಿರ್ಬೋದು, ಇತಿಹಾಸಜ್ಞರಿರ್ಬೋದು, ವಿಜ್ಞಾನಿಗಳಿರ್ಬೋದು ಅಥವಾ ಕೆಲವು ಯೋಧರು ಕೂಡ ತಮ್ಮ ಅವಾರ್ಡ್ಗಳನ್ನು ವಾಪಸ್ ಕೊಟ್ಟು ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಹಿಷ್ಣುತೆ ಇಲ್ಲ, ಅಸಹಿಷ್ಣುತೆ ಕಾಡ್ತಾ ಇದೆ ಅನ್ನುವಂಥ ಒಂದು ಅಳಲನ್ನು ತೋಡಿಕೊಂಡಿದ್ರು. ಕಳೆದ 10 ದಿನದ ಅವಧಿಯಲ್ಲಿ ಈ ಅಸಹಿಷ್ಣುತೆಯ ಕೂಗು ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ. ಅವಾರ್ಡ್ ವಾಪಸಿ ಕೂಡ ಸಂಪೂರ್ಣವಾಗಿ ನಿಂತಿದೆ. ಅಂದರೆ ಇದರ ಹಿಂದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆಯಾ, ಬಿಹಾರದ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಷಡ್ಯಂತ್ರವನ್ನು ಹೆಣೆಯಲಾಗಿತ್ತಾ, ಈ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡಬೇಕು. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಕಿಶನ್ ಹೆಗಡೆ ಅವರು, ಕೊಳ್ಕೆಬೈಲ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮಠ ರತ್ನಾಕರ್ ಹೆಗಡೆ ಅವರಿದ್ದಾರೆ, ಅವರ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಕಿಶನ್ ಹೆಗಡೆ ಅವರನ್ನು ಕೇಳಬೇಕು. BJP ಹೇಳ್ತಾ ಇದೆ ಬಿಹಾರದ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಅಸಹಿಷ್ಣುತೆ ಅಥವಾ ಒಂದು ಅವಾರ್ಡ್ ವಾಪಸಿಯ ಆಂದೋಲನವನ್ನು ಕಾಂಗ್ರೆಸ್ ಪ್ರೇರಿತವಾದಂಥ ಕೆಲವು ಮಂದಿ ಆರಂಭಿಸಿದ್ರು ಅನ್ನೋದನ್ನು ಹೇಳ್ತಾ ಇದೆ. ಅದು ಖಂಡಿತ BJP ಅಪಪ್ರಚಾರ ಹೊರತು ಒಬ್ಬ ಸಾಹಿತಿಗಳನ್ನ ಅಥವಾ ಈ ಬುದ್ಧಿಜೀವಿಗಳು ಭಾರತ ಒಂದು ಅಸಹಿಷ್ಣುತೆಯ ದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತಾವು ಒಪ್ಕೊಳ್ತೀರ ಇದನ್ನ? ಭಾರತ ಒಂದು ಅಸಹಿಷ್ಣುತೆಯ ದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. BJP ಅವರು ಆ ಮಟ್ಟಕ್ಕೆ ತಕೊಂಡು ಹೋಗ್ತಾ ಇದ್ದಾರೆ. ಇಡೀ ದೇಶ ಅಸಹಿಷ್ಣುತೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇವತ್ತು ಅನಿಸ್ತಾ ಇದೆ ಎಲ್ರಿಗೂ, ನನ್ಗಲ್ಲ, ನಿಮಗ್ ಅನಿಸ್ತಾ ಇದೆ. ನೀವು ವಾಸ್ತವಿಕತೆ ನೀವು ನೋಡ್ಕೊಳ್ಳಿ, ಕೇಳ್ಕೊಳ್ಳಿ, ನಿಮ್ಗೆ ಅನಿಸ್ತಾ ಇದೆ, ಎಲ್ರಿಗೂ ಅನಿಸ್ತಾ ಇದೆ. ಅದು ನಮ್ಮೆಲ್ಲರ ಪ್ರತೀಕವಾಗಿ ಬುದ್ಧಿಜೀವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಅಥವಾ ನೀವೇ ಹೇಳಿದಾಗೆ ನಿವೃತ್ತ ಯೋಧರು, ಅವರು ಇವರು ಎಲ್ಲರೂ, ಅವರೆಲ್ಲರ ಪ್ರತೀಕ. ಅವರು ಸಮಾಜದ ಕೆಲವು ಸಿಲೆಕ್ಟೆಡ್ ಪರ್ಸನ್ಸ್, ಸ್ಯಾಂಪಲ್ಸ್ ಅವ್ರು ಬಂದಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಅಲ್ಲ, ಸೆಲೆಕ್ಟೆಡ್ ಪರ್ಸನ್ಸ್ ಯಾಕೆ ಕೊಡ್ತಾ ಇದ್ದಾರೆ? ರೋಮಿಲಾ ತಾಪರ್ ಇರ್ಬೋದು, ಇರ್ಫಾನ್ ಹಬೀಬ್ ಕೊಟ್ರೆ ನೀವು ಕೇಳ್ತೀರಿ, ಇರ್ಫಾನ್ ಹಬೀಬ್ ಇರ್ಬೋದು, ಕೇವಲ 40 ಜನ ಮಾತ್ರ ಕೊಟ್ಟಿರೋದು. ಸಾವಿರಾರು ಜನ ಅಕಾಡೆಮಿ ಪ್ರಶಸ್ತಿಯನ್ನ ಗೆದ್ದವರಿದ್ದಾರೆ. ನೀವು ಹೇಳ್ತೀರಿ ಮಾಸ್ ಆಗಿ ಕಾಂಗ್ರೆಸ್ ಬೆಂಬಲಿತ ಸಾಹಿತಿಗಳ ಇವರು ನೀವ್ ಹೇಳುತ್ತಾ ಇದ್ದೀರಿ. ಅವರು ಕಾಂಗ್ರೆಸ್ ಬೆಂಬಲಿತ ಎಂದಾದ್ರೂ ಹಿಂದೆ ಗುರುತಿಸ್ಕೊಂಡಿದ್ರ? ಅಂದ್ರೆ ಸರ್ಕಾರಕ್ಕೆ ವಿರುದ್ಧ ಹೋದ ಕೂಡಲೇ, ಮೋದಿಗೆ ವಿರುದ್ಧ ಹೋದ ಕೂಡಲೇ ಅವರು ಕಾಂಗ್ರೆಸ್ ಬೆಂಬಲಿತ. ಸರ್, ನೀವು ಹೇಳ್ತಾ ಇದ್ದೀರಿ ನಯನತಾರಾ ಸೆಹಗಲ್ ಹೇಳ್ಕೊಳ್ತೇವೆ. ಹೌದಾದ್ರೆ ತಾವೇನ್ ಹೇಳ್ತೀರಿ? ಅಂದ್ರೆ ಈ ಒಂದು ಇಡೀ ಒಂದು ಆಂದೋಲನ ಕಾಂಗ್ರೆಸ್ ಪ್ರೇರಿತವಾಗಿ ನಡೆದಿದೆ ಅನ್ನುವಂತ ಆರೋಪ ಏನಿದೆ? VK ಸಿಂಗ್ ಅವರು ಹೇಳಿರುವಂತದ್ದು ಇದನ್ನ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತಿನ ಈ 2015 ಕೂಡ ಈ ದೇಶದಲ್ಲಿ ಅಸಹಿಷ್ಣುತೆ ಎಂಬುದು ಯಾರಿಗೂ ತೋರಿ ಬರಲಿಲ್ಲ. ಯಾರು ಇದರ ಬಗ್ಗೆ ನನ್ನ ಪ್ರಕಾರ, ನನ್ನ ಒಂದು ತಿಳುವಳಿಕೆ ಪ್ರಕಾರ ಅಸಹಿಷ್ಣುತೆ ಎಂಬ ಇಂಟಾಲರೆನ್ಸ್ ಎಂಬ ಶಬ್ದವನ್ನು ಬಳಸಿದ್ದೇ ಇಲ್ಲ. ಕಳೆದ 3 ತಿಂಗಳಲ್ಲಿ ಎಲ್ಲಿ ಬಿಹಾರದಲ್ಲಿ ಚುನಾವಣೆ ನಡಲಿಕ್ಕೆ ಆರಂಭವಾಯಿತು, ಎಲ್ಲಿ ವಾರ್ದ್ರಾ ಮೇಲೆ ಕೇಸುಗಳು ಹರಿಯಾಣದಲ್ಲಿ ಇನ್ನು ರಿಜಿಸ್ಟರ್ ಆಗಲಿಕ್ಕೆ ತಯಾರಿ ಆಗ್ತಾ ಉಂಟು ಎಂಬುದು ಗೊತ್ತಾದಾಗ ಇಡೀ ದೇಶದಲ್ಲಿ ಅಸಹಿಷ್ಣುತೆ ಉಂಟು ಎಂಬುದನ್ನು ಇವರು ಆರಂಭ ಮಾಡಿದ್ದಾರೆ. ಯಾರು ಕಾಂಗ್ರೆಸ್ ಆಡಳಿತದ ಇದ್ದಾಗ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ, ದೇವನೂರು ಇರ್ಬೋದು, ಮತ್ತೊಬ್ಬ ಇರ್ಬೋದು, ಎಲ್ಲರೂ ಕೂಡ ನೀವು ಎಲ್ಲ ಪ್ರಶಸ್ತಿಗಳನ್ನು ಕೆಲವೊಂದು ಹಿಂತಿರುಗಿಸಿದವರನ್ನು ನೋಡಿ. ಅಂಥವರೆಲ್ಲ 1-2 ಪ್ರಶಸ್ತಿಗಳನ್ನು ಕೂಡ ಹಿಂತಿರುಗಿ ಮಾಡಿದ್ದಾರೆ. ನೀವು ಹೇಳಿದಾಗೆ ಇವತ್ತು ಸಾವಿರಾರು ಮಂದಿ 47ರಿಂದ 2015 ಅದೆಷ್ಟು ಅಕಾಡೆಮಿ ಪ್ರಶಸ್ತಿಗಳನ್ನು, ಅದೆಷ್ಟು ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವು ಪಡೆದಿದ್ದೇವೆ. ಅದರಲ್ಲಿ ಬೆರಳಿಕೆ ಜನ ಇವತ್ತು ಕಾಂಗ್ರೆಸ್ಸಿನ ಬೆಂಬಲಾರ್ಥವಾಗಿ ಇವತ್ತು ಬಿಹಾರದ ಚುನಾವಣೆಯನ್ನು ಒಂದು ಷಡ್ಯಂತ್ರವಾಗಿ, ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಒಂದು ಸಣ್ಣ ಈ ದಾದ್ರಿ ಉತ್ತರ ಪ್ರದೇಶದಲ್ಲಿ ಒಬ್ಬ ಮುಸ್ಲಿಂ ಕುಟುಂಬ ಸದಸ್ಯನನ್ನು ಕೊಲೆ ಆದಾಗ ಅದನ್ನೆಲ್ಲ ಮುಂದಿಟ್ಟುಕೊಂಡು ಉತ್ತರ ಪ್ರದೇಶದ ಘಟನೆಯನ್ನು ಬಿಹಾರದಲ್ಲಿ ಬಹಳ ದೊಡ್ಡದು ಮಾಡಿಕೊಂಡು ಅಸಹಿಷ್ಣುತೆ ಉಂಟು ಈ ದೇಶದಲ್ಲಿ ಎಂಬ ಬಗ್ಗೆ ಇವತ್ತು ಅಪಪ್ರಚಾರ ಮಾಡಿ ಅವರು ಹೇಳ್ತಾ ಇರೋದಿಲ್ಲ. ಅರುಣ್ ಶೌರಿ ಅವರು ಹೇಳ್ತಾ ಇದ್ದಾರೆ. ಅರುಣ್ ಶೌರಿ ಅವರು ನಿಮ್ಮ ಪಕ್ಷದವರು. ಅರುಣ್ ಶೌರಿ ಯಾವತ್ತೋ ಪಕ್ಷ, ಮನಮೋಹನ್ ಸಿಂಗ್ ಅವರ 10 ವರ್ಷದ ಆಡಳಿತ ಇದಕ್ಕಿಂತ ಎಷ್ಟೋ ಬೆಟರ್ ಇತ್ತು. ಅರುಣ್ ಶೌರಿ ಅವರು ಪಕ್ಷದಿಂದ ಯಾವತ್ತೂ ದೂರ ಹೋಗಿದ್ದಾರೆ, ಪಕ್ಷದ ಚಟುವಟಿಕೆಗಳಲ್ಲಿ ಇಲ್ಲ. ಒಬ್ಬ ಪತ್ರಕರ್ತನಾಗಿ ಇದ್ದವರು, ಆನಂತರ ನಮ್ಮ ಪಕ್ಷದಲ್ಲಿದ್ದವರು ಸಚಿವರಾಗಿದ್ದು ಎಂಬುದನ್ನು ಎಲ್ಲ ಒಪ್ತೇನೆ ನಾನು. ಇವತ್ತು ಅರುಣ್ ಶೌರಿ ಅವರು ಇಂಟಾಲರೆನ್ಸ್ ಬಗ್ಗೆ ಖಂಡಿತ ಹೇಳಲಿಲ್ಲ. ಬೇರೆ ಬೇರೆ ರೀತಿಯಲ್ಲಿ BJPಯನ್ನು ಕ್ರಿಟಿಸೈಸ್ ಮಾಡಿರ್ಬೋದು, ಅಥವಾ
BJPಯ ಒಳಗಿನ ವಿಚಾರಗಳ ಬಗ್ಗೆ ಮಾತಾಡಿರ್ಬೋದು, ಆದರೆ ಇಂಟಾಲರೆನ್ಸ್ ಬಗ್ಗೆ ಮಾತಾಡಿದ್ರೆ ನಾನು ಅರುಣ್ ಶೌರಿ ಮಾತ್ರ ನನಗೆ ಗೊತ್ತಿಲ್ಲ. 10 ವರ್ಷದ ಮನಮೋಹನ್ ಸಿಂಗ್ ಅವರ ಆಡಳಿತ ಮೋದಿ ಆಡಳಿತಕ್ಕಿಂತ ಬೆಟರ್ ಇತ್ತು ಅನ್ನುವಂಥದ್ದನ್ನು ಅರುಣ್ ಶೌರಿ ಅವರು ಹೇಳಿದ್ದಾರೆ. ಅವರ ಹೇಳಿಕೆ ಇದೆ. ನೋಡಿ, ಒಬ್ಬೊಬ್ಬ ನೋಡಿ ಹಳದಿ ಕಣ್ಣಿನವರಿಗೆಲ್ಲ ಎಲ್ಲವೂ ಹಳದಿ ಕಣ್ಣ. ಅರುಣ್ ಶೌರಿ ಅವರದ್ದು ಹಳದಿ ಕಣ್ಣು ಅಂತ ಕಾಂಗ್ರೆಸ್ನವರಿಗೆ ಇವತ್ತು ಕಾಂಗ್ರೆಸ್ನವರಿಗೆ ಎಲ್ಲವೂ ಕೂಡ ಇಂಟಾಲರೆನ್ಸ್ ಅಂತ ಕಾಣ್ತದೆ. ಅವ್ರು ಏನು ಇವತ್ತು ಒಬ್ಬ ಸರಿ, ಸುಧೀಂದ್ರ ಕುಲಕರ್ಣಿ ಅವರು ಅಡ್ವಾಣಿ ಅವರ ರೈಟ್ ಹ್ಯಾಂಡ್ ಅವರು ಹೇಳ್ತಾ ಇದ್ದಾರೆ. ಸುಧೀಂದ್ರ ಕುಲಕರ್ಣಿ ಇಂಟಾಲರೆನ್ಸ್ ಬಗ್ಗೆ ಅಸಹಿಷ್ಣುತೆ ಬಗ್ಗೆ ಖಂಡಿತ ಮಾತಾಡಿದ್ದಾರೆ. ಅವರ ಮುಖಕ್ಕೆ ಮಸಿ ಆಗಿದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ, ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅವರು ಒಬ್ಬ ಸುಧೀಂದ್ರ ಕುಲಕರ್ಣಿ ಅವರು ಬಂದು ಭಾರತದಲ್ಲಿ ಬಂದು ಅಲ್ಲಿನ ಒಬ್ಬ ರಿಟೈರ್ಡ್ ಇವರನ್ನ ಕಸೂರಿ ಅವರನ್ನ ಕರೆದುಕೊಂಡು ಇಲ್ಲಿ ಬಂದಾಗ ಒಂದು ಗುಂಪು ಶಿವಸೈನಿಕರ ಒಂದು ಗುಂಪು ಅವರನ್ನ ಏನು ಮಹಾರಾಷ್ಟ್ರದಲ್ಲಿ ಕಾನೂನು ಇರಲಿಲ್ವಾ? ಖಂಡಿತ ಕಾನೂನು ಇತ್ತು, ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ. ಅವಕಾಶವನ್ನು ಕೊಟ್ಟದ್ದು ನೀವು. ಕಸೂರಿ ಅವರ ಪುಸ್ತಕ ಬಿಡುಗಡೆಗೆ ಬಿಜೆಪಿ ಅಲ್ಲಿ ಸರ್ಕಾರ ಅವಕಾಶ ಕೊಟ್ಟಿದೆ. ಪುಸ್ತಕ ಬಿಡುಗಡೆ ಬಂದವರನ್ನ ಅಂತ ಘಟನೆಗಳು, ಸಣ್ಣ ಪುಟ್ಟ ಘಟನೆಗಳು ಹಿಂದೆ ಕೂಡ ನಡೆದಿತ್ತು. ಆ ಕಾರಣಕ್ಕೆ ಒಂದು ಒಬ್ಬ ಶಿವಸೇನೆಗೆ ಸೈನಿಕರು ಹೋಗಿ ಅಲ್ಲಿ ಅವರ ಮುಖಕ್ಕೆ ಮಸಿ ಬಳಿದ್ರು ಎಂಬ ಒಂದೇ ಕಾರಣಕ್ಕೆ ದೇಶ ಅಸಹಿಷ್ಣುತೆ ಅಂತ ಹೇಳುದ. ಸುಧೀಂದ್ರ ಕುಲಕರ್ಣಿ ಹೇಳಿದ ಮಾತನ್ನು ನಾವು ಒಪ್ಪುವುದು, ಅಥವಾ ಇನ್ನೊಬ್ಬರು ಹೇಳಿದನ್ನು ನೋಡಿ. ಒಂದಿಬ್ಬರು ಕೂಡ ಇವತ್ತು ಬೇರೆ ಬೇರೆ ಆಯಾ ಪಕ್ಷದಲ್ಲಿದ್ದವರು ಕೂಡ ಬೇರೆ ಪಕ್ಷದವರು ಸೇರಿಕೊಂಡು ಇಂಥ ಮಾತುಗಳನ್ನು ಆಡುವುದನ್ನು ಕಂಡಿದೆ. ಅವ್ರಿಗೇನೋ ಆ ಪಕ್ಷದಲ್ಲಿ ಸಮಾಧಾನ ಇಲ್ಲ, ಆ ಕಾರಣಕ್ಕಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಒಬ್ಬಿಬ್ಬರು ಕೊಟ್ಟ ಕೂಡಲೇ ಇಡೀ ದೇಶ ಅಸಹಿಷ್ಣುತೆಯಲ್ಲಿ ಹೇಳುವುದನ್ನು ನಾವು ಖಂಡಿತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ನಿಮ್ಮಲ್ಲಿ ಕೇಳಬೇಕು, ನರೇಂದ್ರ ಮೋದಿ ಅವರಿಗೆ ವೀಸಾ ಕೊಡಬಾರದು ಅಂತ ಹೇಳಿ ಅಮೆರಿಕಕ್ಕೆ ಮನವಿ ಮಾಡಿದಂಥ ಏನು 40 ಜನ ಇದ್ದಾರೆ, ಅದರಲ್ಲಿ 16 ಜನ ಸಾಹಿತಿಗಳು ಇದೀಗಾಗಲೇ ತಮ್ಮ ಪ್ರಶಸ್ತಿಯನ್ನು ವಾಪಸ್ ಕೊಟ್ಟಿದ್ದಾರೆ. ನಿಲುವನ್ನು ಅವರು ಬಹಿರಂಗಪಡಿಸಿದ್ದಾರೆ. ನರೇಂದ್ರ ಮೋದಿ ವಿರೋಧಿಗಳು ಇದನ್ನ ಮಾಡ್ತಾ ಇದ್ದಾರೆ. ಮೋದಿ ವಿರೋಧಿಗಳು ಇವರಿಗೆ ನರೇಂದ್ರ ಮೋದಿ ಬಿಟ್ರೆ ಇವರು ಬಿಜೆಪಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಇವ್ರದ್ದು ಏನಾಗಿದೆ, ಇವ್ರದ್ದು ಅಧೋಗತಿ ಎಲ್ಲಿಗೆ ಮುಟ್ಟಿದೆ ಕೇಳಿದ್ರೆ, ಇವರಿಗೆ ಬಿಜೆಪಿ ಅಂತಕ್ಕಂಥ ಒಂದು ಪಕ್ಷ ಇದೆ ಅಂತೇಳಿ ಮರ್ತು ಹೋಗಿದೆ. ಇವರು ನರೇಂದ್ರ ಮೋದಿ ಪಕ್ಷ ಆಗಿದ್ದಾರೆ. ಅವರು ಅದು ಇವರನ್ನ ಈ ದುರಂತಕ್ಕೆ ತಕೊಂಡು ಬಂದ್ಬಿಟ್ಟಿದೆ. ಇವತ್ತು ಬಿಹಾರದಲ್ಲಿ ಅನುಭವಿಸಿದ್ದು ಬಿಜೆಪಿಯ ಸೋಲು, ನರೇಂದ್ರ ಮೋದಿಯ ಸೋಲು, ಅಥವಾ ಇವರ ಸಾಮೂಹಿಕ ಆತ್ಮಹತ್ಯೆಯ ಪಕ್ಷದ್ದು ನನಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಸೋಲಿನಲ್ಲೂ ಯಾವತ್ತು ನೀವು ಆ ಲೆಕ್ಕ ಹಾಕಿ 91 ಸೀಟುಗಳನ್ನ ಮೋದಿಯ ಹೆಸರು ಕೇಳದ ದಿನಗಳಲ್ಲಿ 5 ವರ್ಷಗಳ ಕೆಳಗೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು, ರಾಷ್ಟ್ರ ರಾಜಕಾರಣದಲ್ಲಿ ಇರಲಿಲ್ಲ ಅವತ್ತು ಮೋದಿ ಅವರು. ಅವತ್ತು 91 ಸೀಟ್ಗಳನ್ನ ಬಿಜೆಪಿ ಏಕಾಂಗಿಯಾಗಿ ಗೆಲ್ತದೆ. ಇವತ್ತವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಸ್ವಾಮಿ? ಅವ್ರು ಹೇಳ್ತಾರೆ ಮತದಾನದ ಪ್ರಮಾಣದಲ್ಲಿ ನೀವು ರಾಷ್ಟ್ರೀಯ ಪ್ರಮಾಣದಲ್ಲಿ 27 ಸ್ಥಾನಗಳನ್ನ ಮಾತಾಡ್ಲಿಕ್ಕೆ 4 ಇದ್ದವು. ಯಾಕೆ ನೀವು 243 ಸ್ಥಾನಗಳಿಗೆ ಸ್ಪರ್ಧೆ ಮಾಡಲಿಲ್ಲ? 243 ಸ್ಥಾನಗಳಿಗೆ ಸ್ಪರ್ಧೆ ನೋಡಿ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಅವಹೇಳನಕಾರಿಯಾಗಿ 243 ಸ್ಥಾನಗಳಲ್ಲಿ 40 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ನಾಚಿಕೆ ಮಾಡಬೇಕು. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ನಾಚಿಕೆ ಆಗ್ತದೆ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಒಂದು ನಿಮಿಷ, 40 ಸ್ಥಾನಗಳಿಗೆ ನಾಚಿಕೆ ಮಾಡಬೇಕು. 40 ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾರೆ. ಮುಗಿಸ್ಕೊಳ್ಳಿ. ನಾನು ಹೇಳ್ತೇನೆ ಇವರಿಗೆ, ಇವ್ರದ್ದು ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ಇವ್ರು ಮಾತನಾಡ್ತಾರೆ. ಇವ್ರಿಗೆ ಮಾತಾಡಿ ನಾನು ಒಬ್ಬ ಭಾರತೀಯನಾಗಿ ಹೇಳ್ತೇನೆ, ನರೇಂದ್ರ ಮೋದಿ ಒಬ್ಬ ಭಾರತೀಯ, ಸೋನಿಯಾ ಗಾಂಧಿಯನ್ನು ನಾಯಕಿ ಅಂತ ಹೇಳ್ಕೊಂಡು ಅವಳ ಒಬ್ಬಳು ವಿದೇಶಿ ಮಹಿಳೆಯನ್ನ ಅಮ್ಮ ಅಂತ ಹೇಳಿ ತಿರುಗುವ ಇವರು ಕಾಂಗ್ರೆಸ್ ಪಕ್ಷವ? ಇದೊಂದು ರಾಷ್ಟ್ರೀಯ ಪಕ್ಷ. ಉತ್ತರ ಬಿಹಾರ ಒಂದು ಮಾತು ಹೇಳ್ತೀನಿ, ರಾಷ್ಟ್ರೀಯ ಪಕ್ಷ ಅಂತ ಹೇಳಿಕೆ ಇವರು ನಾಚಿಕೆ ಆಗೋದಿಲ್ವಾ? 40 ಸ್ಥಾನ ಸ್ಪರ್ಧೆ ಮಾಡಿದ್ದಾರೆ. ಸ್ಪರ್ಧೆ ಮಾಡಬೇಕಿತ್ತು. ರಾಷ್ಟ್ರೀಯ ಪಕ್ಷವಾಗಿ ಒಂದು ನಿಮಿಷ ಉತ್ತರಿಸ್ತಾ ಇದ್ದಾರೆ ರತ್ನಾಕರ್ ಹೆಗಡೆ ಅವರು ಉತ್ತರಿಸ್ತಾ ಇದ್ದಾರೆ. ಏನು ರಾಷ್ಟ್ರೀಯ ಪಕ್ಷ ಅಂತ ಇವ್ರು ಹೇಳ್ತಾರಲ್ಲ, ಇವ್ರು ಎಷ್ಟು ಸ್ಥಾನಕ್ಕೆ ಇನ್ನು ಎಲ್ಲ ಒಂದ್ ನಿಮಿಷ, ನೀವು ಮಾತಾಡಿಲ್ಲ, ನಾನು ಮಾತಾಡಿ ಎಲ್ಲ 237 ಸ್ಥಾನಕ್ಕೆ ಇವರು ಸ್ಪರ್ಧೆ ಮಾಡಿದಾರ ಕೇಳಿ. ಇಲ್ಲ ಅದದ್ದು ಅಲಯನ್ಸ್ 193 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದಾರೆ. 193 ಒಂದೇ, 90 ಒಂದೇ, 40 ಒಂದೇ, ಎಲ್ಲ ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಕ್ಕಂಥ ಇವತ್ತು ದೇಶದಲ್ಲಿ 40 ಸ್ಥಾನಗಳಲ್ಲಿ ಏನು ಮಾತಾಡ್ತಾರೆ? ಅವರು ಉತ್ತರಿಸ್ತಾ ಇದ್ದಾರೆ, ರತ್ನಾಕರ್ ಹೆಗಡೆ ಅವರು ಉತ್ತರಿಸ್ತಾ ಇದ್ದಾರೆ. ಕಿಶನ್ ಹೆಗಡೆ ಅವರೇ, ನೀವು ಹೆಗಡೆ ಅವರು ಒಂದು ನಿಮಿಷ, ಮಟ್ಟಾರ್ ಅವರು ಒಂದು ನಿಮಿಷ, ಅವರು ಮುಗಿಸ್ಕೊಳ್ಳಿ. ಒಂದು ನಿಮಿಷ ಮುಂದುವರಿಸಿ. ಕೊಳಕೆ ಬೈಲ್ ಅವರೇ ಮುಂದುವರಿಸಿ.
ಅವರು ಹೇಳ್ತಾ ಇದ್ದಾರೆ ನೀವು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇಷ್ಟು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧಿಸಿರುವಂತದ್ದು ಯಾಕೆ ಅನ್ನೋದನ್ನ ಅವ್ರು ಕೇಳ್ತಾ ಇದ್ದಾರೆ. ಸ್ಪಷ್ಟನೆ ಬಂದಾಗ ಎಲ್ಲಾ ಸ್ಥಾನಗಳಿಗೆ ಇವತ್ತು ದೇಶವನ್ನು ಆಳ್ತಕ್ಕಂಥ ಪ್ರಧಾನಿಯನ್ನು ಹೊಂದಿರತಕ್ಕಂಥ 30ಕ್ಕೂ ಹೆಚ್ಚು ರ್ಯಾಲಿಗಳನ್ನ ಮಾಡಿರ್ತಕ್ಕಂಥ ಇವತ್ತು ಆ ಪಕ್ಷ ಅವ್ರು ಸ್ಪರ್ಧೆ ಮಾಡಿದ್ದು ಎಲ್ಲದಕ್ಕೂ ಸ್ಪರ್ಧೆ ಮಾಡಿದ್ದಾರೆ ಕೇಳಿ. ಪುನಃ ಅಲ್ಲಿ ನಾವು 3/4 ಜಾಸ್ತಿ ಮಾಡಿದ್ದೇವೆ. ಆಯ್ತಲ್ಲ, ಮುಗಿಸ್ಕೊಳ್ಳಿ. ಅವ್ರು ಯಾವ್ದಾದ್ರು ಒಂದು ಸ್ಟೆಪ್ ಮಾತಾಡಿ. ಹೇಳಿ ಈಗ ಅವರು ಬಿಹಾರದ ಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಅಸಹಿಷ್ಣುತೆ ಅನ್ನುವಂತ ವಿಚಾರ ಪಾತ್ರವನ್ನು ವಹಿಸಿತ್ತು. ಅದು ದಾದ್ರಿಯ ಪ್ರಕರಣ ಇರಬಹುದು ಅಥವಾ ಇನ್ನೂ ಹಲವಾರು ಪ್ರಕರಣಗಳನ್ನ ಈ ಚುನಾವಣೆಗೆ ಎಳೆದು ತರಲಾಯಿತು. ಉತ್ತರ ಪ್ರದೇಶದ ವಿಚಾರವನ್ನ ಈ ಚುನಾವಣೆಗೆ ತರುವ ಅಗತ್ಯ ಇತ್ತ? ಖಂಡಿತ ಇತ್ತು. ಈ ದೇಶದಲ್ಲಿ ಬೇರೆ ವಿಚಾರ ಇಲ್ಲ ಅವರಿಗೆ. ಒಂದ್ ನಿಮಿಷ ಎಸ್ ಹೇಳಿ ಕಿಶನ್. ನಾನು ಅವರು ಮುಗಿಸಿದ್ರೆ ಮಾತ್ರ ಮಾತಾಡ್ತೀನಿ. ನನಗೆ ಎನರ್ಜಿ ವೇಸ್ಟ್ ಯಾಕೆ ಮಾಡ್ಕೊಳ್ಬೇಕು? ಮೆಲ್ಲ ಮಾತಾಡಿ, ಅಭಾಸವಾಗಿ ಮಾತನಾಡಬೇಡಿ. ಆಭಾಸ ನಿಮ್ದಾಗಿದೆ. ಹತಾಶೆಗೂ ಒಂದು ಮಿತಿ ಅಂತ ನಾವು ಇಡೀ ದೇಶವನ್ನು ಆಡಳಿತ ಗಡಿಬಿಡಿ ಕಿಶನ್ ಹೆಗಡೆ ಒಂದು ರಾಜ್ಯದಲ್ಲಿ ಯಾವುದೋ ಪಕ್ಷ ನಿಮ್ಮ ಪಕ್ಷ ಆಡಳಿತಕ್ಕೆ ಬರಲಿಲ್ಲ, ನಾಲಾಯಕ 27 ಸ್ಥಾನಗಳಲ್ಲಿ ಸಂಸತ್ತಿನಲ್ಲಿ ದಾದ್ರಿ ಪ್ರಕರಣವನ್ನು ಇವತ್ತು ಒಂದು ಹೆಮ್ಮೆ ನನಗೊಂದು ಹೆಮ್ಮೆ ಅನಿಸ್ತು. ಬಿಜೆಪಿ ಅವರು ಇಷ್ಟು ಹತಾಶರಾಗಿದ್ದಾರೆ ಅಂದ್ರೆ ಖಂಡಿತ ನಮಗೆ ಉಜ್ವಲ ಭವಿಷ್ಯ ಬಿಜೆಪಿ ಹತಾಶರಾಗುದಿಲ್ಲ. ಇವರ ನಾವು 2 ಸೀಟ್ ಅವರು ಹೇಳ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಯಾಕಂದ್ರೆ ಒಂದು ಕಡೆಯಲ್ಲಿ ಮೋದಿ ಅಲೆ ಇದೆ ಅಂತ ತಾವು ಒಪ್ಕೊಳ್ತಾ ಇದ್ದೀರಿ, ದೇಶದಲ್ಲಿ ಇನ್ನೂ ಕೂಡ ಮೋದಿ ಅಲೆ ಅದೇ ರೀತಿ ಇದೆ ಅಂತ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಇವತ್ತು ಪ್ರಶ್ನಾರ್ಹ ಆಗಿದೆ. ನಿಮ್ಮ ಹಿರಿಯರು ಸಭೆಯನ್ನು ಸಮಾಲೋಚನೆ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಂಡಳಿಯಲ್ಲಿ ವಿಶೇಷ ಸಭೆ ನಡೆದಿದೆ, ಬೈಠಕುಗಳು ನಡೀತಾ ಇದೆ. ಮೋದಿ ಖಂಡಿತವಾಗಿ ಇವತ್ತು ಈ ಅಸಹಿಷ್ಣುತೆನೇ ಕಾರಣ ಇದಕ್ಕೆ. ಭಾರತೀಯ ಜನತಾ ಪಕ್ಷದ ಒಳಗಡೆ ಇರಬಹುದು, ಹೊರಗಡೆ ಇರಬಹುದು. ನಮ್ಮ ಖಂಡಿತ ಅವರು ನಮ್ಮ ನಾಯಕರು. ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಉಂಟು. ಇವತ್ತು ಇಂದಿರಾ ಗಾಂಧಿಯಿಂದ ಹಿಡಿದು ಏಕ ವ್ಯಕ್ತಿಯನ್ನು ಇವತ್ತು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರ ಆಧಾರದ ಇದರ ಮೇಲೆ ಇವರು ಕಾಂಗ್ರೆಸ್ನವರು. ಇಂದಿರಾ ಗಾಂಧಿ ಹಿಡಿದು ಸೋನಿಯಾ ಗಾಂಧಿ ತನಕ ಭಾರತೀಯ ಜನತಾ ಪಕ್ಷ ಸಾಮೂಹಿಕ ನಿರ್ಧಾರ ಇವತ್ತು ಕೂಡ ಉಂಟು. ಆದರೆ ನಮ್ಮ ನಾಯಕ ಮೋದಿಯವರು ಬಿಹಾರದಲ್ಲಿ ಒಂದೇ ಒಂದು ಕಾರಣಕ್ಕೆ ಚುನಾವಣೆಯಲ್ಲಿ ಸೀಟ್ಗಳನ್ನು ಕಡಿಮೆ ಪಡೆದ ಮಾತಕ್ಕೆ ನೀವು ಪರ್ಸೆಂಟೇಜ್ ಆಫ್ ವೋಟನ್ನು ತೆಗೀರಿ, ಎಲ್ಲಿ ಉಂಟು? ಮತಗಳು ಅಷ್ಟು ಕಡಿಮೆ ಆಗಿಲ್ಲ. 3 ಪಕ್ಷಗಳು ಒಟ್ಟಾಗಿ ಇವರು ಹೋಗಿ ಆ ನಿತೀಶ್ ಹತ್ರ ಅಂಗಲಾಚಿದಾಗ ದುರಂತ ಅಂತ ಹೇಳ್ಬೇಡ್ರಿ. ನಿಮ್ಮ 27 ಸ್ಥಾನ ಪಡೆದ ಕಾಂಗ್ರೆಸ್ ಸಂಸತ್ತಿನಲ್ಲಿ ರೆಕಗ್ನೈಸ್ಡ್ ಅಪೋಸಿಷನ್ ಅಷ್ಟು ಕೀಳು ಮಟ್ಟಕ್ಕೆ 40 ಸ್ಥಾನಗಳು ಪಡೆದಿದ್ದಾರೆ. 10 ವರ್ಷ ರೂಲ್ ಮಾಡಿದವರು. ಅದರ ಮೇಲೂ ನಾವು ಬಿದ್ರು ಮೀಸೆ ಕಿಶನ್ ಹೆಗಡೆ ಭಾರತದ ರಾಜಕೀಯ ನಾವು ಹತಾಶರಾಗಲೇ ಇಲ್ಲ. ನೀವು ಹತಾಶತೆ ಈ ಹತಾಶೆ ಕಾಂಗ್ರೆಸ್ನಲ್ಲೂ ಕೂಡ ಕಂಡು ಬಂದಿದೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕರೆಂಟ್ ಅಫೈರ್ಸ್ ವಿಶೇಷ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಬಿಹಾರದ ಚುನಾವಣೆಯ ನಂತರ ಅಸಹಿಷ್ಣುತೆಯ ಕೂಗು ಯಾಕೆ ನಿಂತಿದೆ, ಅವಾರ್ಡ್ ವಾಪಸಿಗಳು ಯಾಕೆ ನಿಂತಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಕಿಶನ್ ಹೆಗಡೆ ಕೊಳಕೆಬೈಲ್ ಅವ್ರಿಗೆ ಕೇಳಬೇಕು, ಈ ಅವಾರ್ಡ್ ವಾಪಸಿ ಅನ್ನುವಂಥ ಚಳವಳಿಯನ್ನು ಮೊದಲು ಆರಂಭಿಸಿದ್ದು ನಯನತಾರಾ ಸೆಹಗಲ್ ಅನ್ನುವಂಥ ನೆಹರು ಕುಟುಂಬಸ್ಥರು. ಅವರಿಂದ ಆರಂಭವಾದಂತಹ ಚಳವಳಿ ಸುಮಾರು 40 ಜನ ತಮ್ಮ ಪದ್ಮಶ್ರೀವರೆಗಿಂದ ಹಿಡಿದು ಅಕಾಡೆಮಿ ಪ್ರಶಸ್ತಿವರೆಗೆ ಹಿಂದಿರುಗಿಸಿದ್ದಾರೆ. 1-2 ಯೋಧರು ಕೂಡ ಹಿಂದಿರುಗಿಸಿದ್ದಾರೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ರಾಜಕೀಯ ಪಕ್ಷಗಳನ್ನು ಓಲೈಸುವಂತಹ ಸಾಹಿತಿಗಳು ಇದ್ದಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಇವತ್ತು ಗೌಪ್ಯವಾಗಿ ಉಳಿದಿಲ್ಲ. ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ರಾಜಕೀಯ ಪಕ್ಷಗಳ ಹಿಂದೆ ಕೂಡ ಒಂದಷ್ಟು ಸಾಹಿತಿಗಳು ಇದ್ದೇ ಇರ್ತಾರೆ. ಇವತ್ತು ಯಾವ ರೀತಿ ರಾಜಕೀಯ ಪಕ್ಷದಲ್ಲಿದ್ದರು
ತಪ್ಪೇನಿದೆ? ಭೈರಪ್ಪ ಅವರಿದ್ದಾರೆ ಬಿಜೆಪಿ ಪರವಾಗಿ, ತಪ್ಪೇನಿದೆ? ಅವ್ರ ಬರಗೂರು ರಾಮಚಂದ್ರ, ಅವ್ರು ಬಿಜೆಪಿಯೋ ದೇವನೂರು ಮಹಾದೇವ ಅವರು ತಮ್ಮೊಂದಿಗಿದ್ದಾರೆ. ಇವತ್ತು ತಮ್ಮ ಪರವಾಗಿರುವಂತ ಒಂದಷ್ಟು ಸಾಹಿತಿಗಳಿಂದ ನಿಮ್ಮ ಅವಧಿಯಲ್ಲಿ ಕೊಡಲಾದಂತಹ ಪ್ರಶಸ್ತಿಗಳನ್ನ ವಾಪಸ್ ಕೊಡಿಸ್ತಾ ಇದ್ದೀರಿ ನೀವು. ಯಾರ ಅವಧಿಯಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ, ಅರ್ಹತೆ ಮೇಲೆ ಸಿಕ್ಕಿರ್ತದೆ ಯಾರಿಗೇ ಆಗ್ಲಿ. ಅಂದ್ರೆ ಇವ್ರು ಕೊಟ್ರೆ ಮಾತ್ರ ಅರ್ಹತೆ, ಬೇರೆಯವ್ರು ಕೊಟ್ರೆ ಅರ್ಹತೆ ಅಲ್ವಾ? ಅರ್ಹತೆ ಮೇಲೆ ಅರ್ಹರಿಗೆ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಸಂಸ್ಕೃತಿ ಈ ದೇಶದ್ದು, ಅವ್ರದ್ದಲ್ಲ, ಬಿಜೆಪಿ ಅವ್ರದ್ದಲ್ಲ, ದೇಶದ ಸಂಸ್ಕೃತಿ. ಅವ್ರಿಗೆ ಬೇರೆ ಸ್ಥಾನಮಾನಗಳಿದೆ. ಅರ್ಹರಿಗೆ ಸಿಕ್ಕಿದ ಪ್ರಶಸ್ತಿಯನ್ನು ಅವರು ಮನನೊಂದು ಒಂದು ಪ್ರಶಸ್ತಿ ಪುರಸ್ಕೃತರಾಗಬೇಕು. ಹಾಗಾದ್ರೆ ನಿಮ್ಮ ಅವಧಿಯಲ್ಲಿ ಸಿಕ್ಕಿದಂತ ಎಲ್ಲಾ ಪ್ರಶಸ್ತಿಗಳು ಅರ್ಹರಿಗೆ ಸಿಕ್ಕಿದೆ ಅಂತ ತಾವು ಹೇಳ್ತೀರಾ? ಖಂಡಿತ ಸಿಕ್ಕಿದೆ. ನೆಹರು ಅವರಿಗೆ ಭಾರತ ರತ್ನ ಸಿಗುತ್ತೆ, ಅವರ ಅವಧಿಯಲ್ಲಿ ಸಿಗುತ್ತೆ. ಅವರು ಪ್ರಧಾನಮಂತ್ರಿ ಆಗುವಾಗ ಅವರೇ ಒಂದು ಭಾರತ ರತ್ನವನ್ನು ಸಿಕ್ಕಿಸಿಕೊಳ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಅವರೇ ಭಾರತ ರತ್ನವನ್ನು ಕೊಟ್ಟುಕೊಳ್ತಾರೆ. ಯಾಕೆ ಅರ್ಹತೆ ಇರಲಿಲ್ಲ? ರಾಜೀವ್ ಗಾಂಧಿಗಿಂತ ಮೊದಲು ಸರ್ದಾರ್ ಪಟೇಲ್ಗೆ ಸಿಗೋದಿಲ್ಲ, ಅಂಬೇಡ್ಕರ್ ಅವರಿಗೆ ಸಿಗೋದಿಲ್ಲ, ಮಹಾತ್ಮ ಗಾಂಧಿ ಕೊಡ್ಲಿಲ್ಲ, ಮಹಾತ್ಮ ಗಾಂಧಿ ಬಯಸ್ಲಿಲ್ಲ. ಎಸ್ ಎಲ್ಲ ಒಂದು ಕಡೆಯಲ್ಲಿ ನಿಮ್ಮ ಅವಧಿಯಲ್ಲಿ ಸಿಕ್ಕಿದಂತ ಎಲ್ಲ ಪ್ರಶಸ್ತಿಗಳು ಇವತ್ತು ವಾಪಸ್ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಅವಧಿಯಲ್ಲಿ ದೇಶ ಆಳಿದ ಹೆಚ್ಚಿನ ಅವಧಿಯಲ್ಲಿ ಸಿಕ್ಕಿದಂತ ಎಲ್ಲ ಅವಧಿ ನಮ್ಮದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಅಲ್ಲ. ಯಾರ ಅವಧಿಯಲ್ಲೇ ಕೊಟ್ಟಿರ್ಲಿ, ಯಾರ ಅವಧಿಯಲ್ಲಿ ಕೊಟ್ಟುಕೊಳ್ಳಿ ಪಕ್ಷಾಧಾರಿತವಾಗಿ ಕೊಡ್ತಾರಂತಕ್ಕಂಥ ನಿಮ್ಮ ಚಿಂತನೆಗಳಿದೆ ನೋಡಿ. ಈಗ 10 ದಿನದಿಂದ ಯಾಕೆ ನಿಂತಿದೆ? ಒಂದ್ ನಿಮಿಷ, ಮಾಧ್ಯಮದವರ ಚಿಂತನೆ ಪಕ್ಷಾಧಾರಿತವಾಗಿ ಯಾರಿಗೂ ಆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು ಅದು ಯಾವುದೇ ಸರ್ಕಾರ ಇರಲಿ, ಅದಕ್ಕೆ ನನ್ನ ಪ್ರಥಮ ವಿರೋಧ ಇದೆ. ಇದು ಬಿಜೆಪಿ ಕೂಡ ಈ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿಯ ಬಗ್ಗೆ ವಿಜಯವಾಣಿಯಲ್ಲಿರ್ಬೋದು ಅಥವಾ ಇತರ ಮಾಧ್ಯಮಗಳಲ್ಲಿ ಒಂದು ಸೀರೀಸ್ ಆಫ್ ಆರ್ಟಿಕಲ್ಸ್ ಬರುತ್ತೆ. ಯಾರು ಬಿಜೆಪಿ ಪ್ರೇರಿತವಾಗಿರ್ತಕ್ಕಂಥ ಸಾಹಿತಿಗಳು ಅದನ್ನು ಬರಿತಾ ಇದ್ದಾರೆ. ಎಸ್, ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಈ ರಾಜಕೀಯವನ್ನು ಮಾಡ್ತಾ ಇದೆಯಾ ಅನ್ನೋದನ್ನ ಕೇಳ್ತಾ ಇದ್ದೀನಿ. ರಾಜಕಾರಣ ಮಾಡ್ತಕ್ಕಂಥ ಕನಿಷ್ಠ ಮಟ್ಟಕ್ಕೆ ಇಂದು ಇಳಿದಿಲ್ಲ, ಮುಂದೂ ಇಳಿಯಲ್ಲ. ನಾವು ಬಿಜೆಪಿ ಅಲ್ಲ, ನಾವು ಬಿಜೆಪಿ ಅಲ್ಲ. ಕನಿಷ್ಠ ಮಟ್ಟದ ಒಂದೇ ಮಾತು ನನ್ನ ಕೇಳಲಿಕ್ಕೆ, ಅಂತ ಮಟ್ಟಕ್ಕೆ ಇಳಿಯುವುದಿಲ್ಲ. ಯಾಕೆ ಕೇಳಿದ್ರೆ ನಾವು ಬಿಜೆಪಿ ಅಲ್ಲ. ಆದ್ರಿಂದ ನಯನತಾರಾ ಸೆಹಗಲ್ ಅವರು ದೇಶದ ಬದ್ಧತೆಗಳು ಮತ್ತು ನಾನು ಕೇಳಬೇಕು. ರೋಮಿಲಾ ಥಾಪರ್ ಇರ್ಬೋದು, ಗುರುಪ್ರೀತ್ ಸಿಂಗ್ ಇರ್ಬೋದು, ಇವರೆಲ್ಲ 70-80 ವರ್ಷ ಆದವರು ಎಲ್ಲರೂ ಕೂಡ ತುರ್ತು ಪರಿಸ್ಥಿತಿಯನ್ನು ಹಾದು ಬಂದಿದ್ದಾರೆ. ಭೋಪಾಲದ ಅಲಿಲ ದುರಂತವನ್ನು ಹಾದು ಬಂದಿದ್ದಾರೆ. ಸಿಖ್ಖರ ಹತ್ಯಾಕಾಂಡವನ್ನು ಹಾದು ಬಂದಿದ್ದಾರೆ. ಆವತ್ತು ಎಲ್ಲೂ ಇಲ್ಲದ ಅಸಹಿಷ್ಣುತೆ, ಬಾಬರಿ ಮಸೀದಿ, ಗೋಧ್ರಾ ಇರಲಿ, ಬಾಬರಿ ಮಸೀದಿ ಇರಲಿ, ಎಲ್ಲೂ ಇಲ್ಲದ ಅಸಹಿಷ್ಣುತೆ, ಗೋದ್ರ ಸಂತ್ರಸ್ತರ ಪರವಾಗಿ ಕೇಸ್ ನಡೆಸ್ತಂತ ಅವಳ ಮೇಲೆ ಕೇಸ್ಗಳು ನೆನಪಾಗುದಿಲ್ವೇ? ಅದು ನಿಮಗೆ ಕಾಣ್ತಾ ಇಲ್ವೇ? ಆ ಅಸಹಿಷ್ಣುತೆ ಗೋದ್ರ ಸಂತ್ರಸ್ತರ ಪರವಾಗಿ ನೀವು ಯಾಕೆ ಮಾತಾಡುದಿಲ್ಲ? ಯಾವ ಮಾಧ್ಯಮದವರು ಇವತ್ತು ಯಾಕೆ ಬಾಯಿ ಬಿಚ್ಚುದಿಲ್ಲ? ಅದು ಕಾಣ್ತಾ ಇಲ್ವೇ? 30 ರೈಲ್ವೆ ದುರಂತವನ್ನು ಅವರು ಹೇಳ್ತಾ ಇದ್ದಾರೆ. ವರ್ಷಗಳ ಕೆಳಗೆ ನಡೆದ ಗಲಭೆ ಬಗ್ಗೆ ಮಾತೆತ್ತೀರಿ. ಇವತ್ತು ಅವ್ರ ಮೇಲೆ ಪುನಃ ಸಿಬಿಐ ಕೇಸ್ಗಳನ್ನ ಹೆಡ್ತೀರಿ. ನಿಮಗೆ ಯಾಕೆ 10 ವರ್ಷಗಳ ಕೆಳಗೆ ನಡೆದ ಗೋದ್ರ ಅಂತ ಕಿಶನ್ ಚರಿತ್ರೆನೇ ಗೊತ್ತಿಲ್ಲ. ಯಾಕೆ ಗೋದ್ರದಲ್ಲಿ 56 ಜನ ಹಿಂದೂಗಳ ದಾರುಣ ಹತ್ಯೆ, ರೈಲ್ವೆ ಬೋಗಿಯನ್ನ ಸುಟ್ಟು ಹಾಕಿ ತಕೊಳ್ಳಿ. ಗೋದ್ರ ನಂತರ ಬಿಡಿ, ನಾನು ಹೇಳ್ತೇನೆ. ನೀವು ಹೇಳಿದಾಗೆ ಸಾಮಾನ್ಯ ಮನುಷ್ಯ ಹೋಗಿ ಕೊಟ್ಟದ್ದಲ್ಲ. ನಿಲ್ಲಿ, ನಾನು ಹೇಳು ಕೇಳ್ಕೊಳ್ಳಿ. ಯಾರೋ ನನ್ನಂತ ನಿಮ್ಮಂತ ಸಾಮಾನ್ಯರು ಹೋಗಿ ಕೊಟ್ಟದ್ದಲ್ಲ. ಅವರನ್ನ ಪ್ರಶ್ನೆ ಮಾಡುವ ಮಟ್ಟಕ್ಕೆ ನಾನು ಬೆಳೆದಿನಿ ಅಂತ ನಾನು ಭಾವಿಸುವುದಿಲ್ಲ. ನನ್ನಲ್ಲಿ ಆ ಯೋಗ್ಯತೆ ಇಲ್ಲದೆ ಇರಬಹುದು. ನನಗೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಯೋಗ್ಯತೆ ಇದೆ ಅಂತ ನಾನು ಹೇಳುವುದಿಲ್ಲ. ಹಾಗಾದ್ರೆ ಸಾಹಿತಿಗಳ ಮೇಲೆ ಕಾಂಗ್ರೆಸ್ನ ಯಾವುದೇ ಪ್ರಭಾವ ಇಲ್ಲ. ಅವರ ಚಿಂತನೆಗಳು ಇದಕ್ಕೆ ಕಾಂಗ್ರೆಸ್ನ ಪರವಾಗಿ. ಮಣಿಶಂಕರ್ ಅಯ್ಯರ್ ಅವರು ಪಾಕಿಸ್ತಾನದಲ್ಲಿ ಹೋಗಿ ಸ್ಟೇಟ್ಮೆಂಟ್ ಅದಕ್ಕೆ ಕಾಂಗ್ರೆಸ್ ಪಕ್ಷ. ಸಲ್ಮಾನ್ ಖುರ್ಷೀದ್ ಅವರು ಪಾಕಿಸ್ತಾನದಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಅವ್ರ ಬಗ್ಗೆ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನವನ್ನು ಹರಾಜು ಹಾಕಲಾಗ್ತಾ ಇದೆ ಅಂತ ಹೋದಲ್ಲೆಲ್ಲ ಇದೇ ಪ್ರಧಾನಿಯಾಗಿ ಮೋದಿ ಅವರು ಭಾರತ ಮಾನವನ್ನು ಹೋದಲ್ಲೆಲ್ಲ ಮಾನ ಹರಾಜು ಹಾಕ್ತಾ ಇದೆ. ಅದು ನಿಮಗೆ ಕಾಣ್ತಾ ಇಲ್ವೇ? ರಾಷ್ಟ್ರದ ರಾಜಕೀಯವನ್ನು ಮೋದಿಯವರೇ ತೆಗೆದುಕೊಂಡು ಹೋಗಿರುವಂತದ್ದು. ಇವತ್ತು ಮೋದಿ ಪ್ರಧಾನಿ ಆದ ನಂತರ ಜಗತ್ತಿನಲ್ಲಿ ಭಾರತ ಅತ್ಯಂತ ಪ್ರಬಲ ರಾಷ್ಟ್ರವಾಗಿ ಮುಂದೆ ಬಂದಿದೆ. ಭಾರತದ ರಾಜಕೀಯ ಭಾಷಣಗಳನ್ನ ವಿದೇಶಿ ವೇದಿಕೆಗಳಲ್ಲಿ ಮಾಡುವ ಅಗತ್ಯ ರಾಜಕೀಯ ಭಾಷಣಗಳನ್ನ ವಿದೇಶಿ ವೇದಿಕೆ ಮಾಡಿದ್ದಾರೆ. ಇವತ್ತಿನವರೆಗೆ ಹಿಸ್ಟ್ರಿಯಲ್ಲಿ ಮೊನ್ನೆ ಮೆಡಿಸನ್ ಸ್ಕ್ವೇರ್ ಅಲ್ಲಿ ಭಾರತದ ರಾಜಕೀಯ ಪಕ್ಷಗಳನ್ನು ಟೀಕೆ ಮಾಡಿಲ್ಲ. ಮೊನ್ನೆ ನಡೆದ ಈ ಲಂಡನ್ ನಲ್ಲಿ ವೆಂಬ್ಲರ್ ಮೈದಾನದಲ್ಲಿ ಭಾರತದ ರಾಜಕೀಯ ಪಕ್ಷಗಳನ್ನು ಟೀಕೆ ಮಾಡಿಲ್ಲ. ಭಾರತದ ಅಭಿವೃದ್ಧಿಯನ್ನ, ಭಾರತದ ಕೌಶಲ್ಯತೆಯನ್ನ, ಭಾರತದ ವಿಜ್ಞಾನಿಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ಹೇಳ್ತೇನೆ, ಜಗತ್ತಿನಲ್ಲಿ ಈವರೆಗೂ ಕೂಡ ಒಬ್ಬ ದೇಶದ ಪ್ರಧಾನಿ ಇನ್ನೊಬ್ಬ ದೇಶದ ಪ್ರಧಾನಿ ಆ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಬಂದು ಹಾಜರಾಗಿ ಅಲ್ಲಿ ವೆಲ್ಕಮ್ ಮಾಡಿ ಇಂಟ್ರಡಕ್ಟರಿ ಸ್ಪೀಚ್ ಮಾಡಿ ಆ ಭಾಷಣ ಮುಗಿಯೋ ತನಕ ಕೂತ್ಕೊಂಡು ಕೇಳಿದ್ದು ಇತಿಹಾಸದಲ್ಲಿ ಪ್ರಥಮ.
ಭಾರತೀಯ ಜನತಾ ಪಕ್ಷದ ಇವತ್ತು ಅಧಿಕಾರಕ್ಕೆ ಬಂದ ನಂತರ ದೇಶದ ಪರಿಸ್ಥಿತಿ ಇವತ್ತು ಅಷ್ಟು ರಾಜಕೀಯವಾಗಿ ಆಗಲಿ ಅಥವಾ ನಿಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಆಗಲಿ ಖಂಡಿತವಾಗಿ ಉನ್ನತ ಮಟ್ಟ ರತ್ನಾಕರ್ ಹೆಗಡೆ ಅವರೇ, ಒಂದು ನಿಮಿಷ. ಮಟ್ಟ ರತ್ನಾಕರ್ ಹೆಗಡೆ ಅವರೇ, ನಾನು ಕೇಳ್ತಾ ಇರೋದು, ನಾನೊಬ್ಬ ಭಾರತೀಯನಾಗಿ ನನಗೆ ಬ್ರಿಟನ್ ನಲ್ಲಿ ಭಾರತದ ಸಂಬಂಧ ಎಷ್ಟು ಸುಧಾರಿಸಿದೆ ನನಗೆ ಗೊತ್ತಿಲ್ಲ. ನನ್ನ ದೈನಂದಿನ ದಿನಚರಿಯಲ್ಲಿ ಯಾವ ಬದಲಾವಣೆ ಆಗಿದೆ? ನಿಮಗೆ ಬೆಲೆ ಏರಿಕೆಗಳು ಕಡಿಮೆ ಆಗಿದೆಯಾ? ಬೆಲೆ ಏರಿಕೆ ಬಿಡಿ. ಅಸಹಿಷ್ಣುತೆಯ ಬಗ್ಗೆ ಇವತ್ತು ಭೋಪಾಲ್ ದುರಂತದಲ್ಲಿ ಸಾವಿರಾರು ಜನರು ಸತ್ತಾಗ ರಥೋರಾತ್ರಿಯಲ್ಲಿ ಕಾಟ್ರಿಚಿಯನ್ನು ಇವರು ಹೊರದೇಶಕ್ಕೆ ಕಳಿಸಿಕೊಟ್ರು. ಆ ಸತ್ತವರ ಬಗ್ಗೆ ಇವತ್ತು ಕೂಡ ನರಳುತ್ತಿದ್ದಾರೆ. ಇವತ್ತು ಹುಟ್ಟಿದ ಮಗು ಕೂಡ ಅಂಗವಿಕಲತೆಯಿಂದ ಹುಡ್ತಾ ಉಂಟು. ಇವರಿಗೆ ಅಸಹಿಷ್ಣುತೆ ಇರಲಿಲ್ಲ. ಬಾಬ್ರಿ ಮಸೀದಿಯ ನಂತರ ದಾವೂದ್ ಇಬ್ರಾಹಿಂ ಅವರು ಮಾಡಿದಂಥ ಮುಂಬೈಯಲ್ಲಿ ಆದಂಥ ನರಹತ್ಯೆ, ಆಗ ಅಸಹಿಷ್ಣುತೆ ಇರಲಿಲ್ಲ. ಈ ಜ್ಞಾನಿಗಳಿಗೆ ಜ್ಞಾನ ಬರಲಿಲ್ಲ. ಆಗ ಯಾವುದೇ ಪ್ರಶಸ್ತಿಗಳನ್ನು ವಾಪಸ್ ಕಳಿಸಲಿಲ್ಲ. ಸಿಖ್ಖರ ದಾರುಣ ಹತ್ಯೆ ಆದಾಗ ಇವರು ಪ್ರಶಸ್ತಿಗಳನ್ನು ವಾಪಸ್ ಕೊಳ್ಳಿಲ್ಲ. ಇವರು ಯಾರು ಕಾಂಗ್ರೆಸ್ ಪ್ರಾಯೋಜಿತ ಇವರು ಸೋ ಕಾಲ್ಡ್ ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರ, ಕಾಂಗ್ರೆಸ್ ಪಕ್ಷದಿಂದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸೋನಿಯಾ ಗಾಂಧಿ ರಾಷ್ಟ್ರಪತಿ ಹತ್ರ ಹೋಗಿ ಮೀಟ್ ಆಗಿ ಅಸಹಿಷ್ಣುತೆ ಬಗ್ಗೆ ಮೆಮೊರಂಡಮ್ ಕೊಟ್ಟರು. ಅಪೂರ್ವವಾಗಿ ಮತ್ತೆ ಆ ನಂತರವಾಗಿ ಮಾತಾಡಿದ್ದಾರೆ ನಾನು ಹೇಳ್ತೇನೆ, ಖಂಡಿತ ಮಾತಾಡಿದ್ದಾರೆ. ಆ ನಂತರ ಅದರ ಅಸಹಿಷ್ಣುತೆ ಇಲ್ಲ ಎಂಬ ಬಗ್ಗೆ ಕೂಡ ಅನೂಪ್ ಖೇರ್ ಅಂತ ಅನೇಕ ಜನ, ಅನುಪಮ್ ಖೇರ್ ಅವರ ಹೆಂಡತಿ ಕಿರಣ್ ಖೇರ್ ಅವರು ನಿಮ್ಮ ಸಂಸದೆ, ಸಾಮಾಜಿಕ ಪಕ್ಷದ ಸಂಸದೆ ಇರ್ಬೋದು. ಸೋನಿಯಾ ಗಾಂಧಿ ಮಾಡಿದ್ರೆ ಅವರು ಕಾಂಗ್ರೆಸ್ಸಿನ ಸಂಸದೆ ಅಲ್ವಾ? ಅನೂಪ್ ಖೇರ್ ಮಾಡಬಾರ್ದ? ಅವರ ಹೆಂಡತಿ ಸಂಸತ್ ಸದಸ್ಯ ಅಸಹಿಷ್ಣುತೆ ಎಲ್ಲಿ? ಈ ಎಲ್ಲ ಅಸಹಿಷ್ಣುತೆಗಳು 2015ಕ್ಕೆ ಮಾತ್ರ ಅಸಹಿಷ್ಣುತೆ, ಅದು ಕೂಡ ಬಿಹಾರ ಎಲೆಕ್ಷನ್ ಈ 3 ತಿಂಗಳಲ್ಲಿ ಮಾತ್ರ ಅಸಹಿಷ್ಣುತೆ. ಇವತ್ತು ಯಾರು ಪ್ರಶ್ನೆಗಳಿಂದ ಹರಿಸಿಲ್ಲ. ಯಾರು ಕಾಂಗ್ರೆಸ್ ಪ್ರಾಯೋಜಿತ ಈ ಸಾಹಿತಿಗಳು ಇದ್ದಾರಾ ಅವರು ಇವತ್ತು ಅದನ್ನ ಹಿಂದಿರಿಸಿದ್ದಾರೆ. ನನಗೆ ಈ ಬಿಜೆಪಿಯವರ ಇತ್ತೀಚಿನ ವಾದ ಸರಣಿಗಳನ್ನ ನೋಡುವಾಗ ಒಂದು ನೆನಪಾಗ್ತದೆ, ಇತಿಹಾಸ ನೆನಪಾಗ್ತದೆ. ಅದು ಸುಳ್ಳು ಅಂತ ಪೌರ ಪಟ್ಟಣಕ್ಕೆ ಕೊಳ್ಳಿಲ್ಲ ಅವರು ಯಾರು ಸಾಹಿತಿಗಳು. ನಾನು ಬಾಯಿ ಮುಚ್ಚಿಕೊಂಡು ಕೂತಿದ್ದೆ. ಹೇಳಿ ನೀವು ಅವರ ಪೌರ ಪಟ್ಟಣ ನನಗೆ ಮಟ್ಟಾರ್ ಅವರು ಮುಂದುವರಿಸಲಿ. ನನಗೆ ಒಂದು ಇತಿಹಾಸ ನನಗೆ ಸ್ವಲ್ಪ ವೀಕ್ ಇದ್ದೆ. ನನಗೆ ಏನು ಸುಳ್ಳು ಇತಿಹಾಸ ಬರೆದಿದ್ರು ಅನಿಸ್ತಿತ್ತು. ಬ್ರಿಟನ್ನ ಬಗ್ಗೆ, ಜರ್ಮನ್ನ ಬಗ್ಗೆ ಬರೆಯುವಾಗ, ಹಿಟ್ಲರ್ನ ಪತ್ರಿಕಾ ಕಾರ್ಯದರ್ಶಿ ಗ್ಲೋಬಲ್ಸ್ನ ಬರೆಯುವಾಗ ಅದೊಂದು ಸೇಯಿಂಗ್ ಆಗಿತ್ತು, ಗ್ಲೋಬಲ್ಸ್ ಟ್ರೂತ್ ಅಂತ. ಸುಳ್ಳನ್ನು ಹೇಳಿ 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 ಅದು ಸತ್ಯವಾಗ್ತದೆ ಅಂತಕ್ಕಂಥದ್ದನ್ನ ಅದು ನಿಮ್ಮ ಸಿದ್ದರಾಮಯ್ಯ ನಾನು ಮಾತಾಡ್ತಾ ಇಲ್ಲ, ನೀವೇ ಮಾತಾಡಿ. ಮುಗಿಸ್ಕೊಳ್ಳಿ. ಅವರು ನನಗೆ ಅದು ಸುಳ್ಳು ಅನಿಸ್ತಾ ಇತ್ತು. ಬಹುಶಃ ಇವತ್ತು ನನಗೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಅವರ ಹತಾಶೆಯ ಪರಿಮಿತಿ ಅದು ಮೀರಿದಾಗ ನಾನು ಇಂಟರಪ್ಷನ್ ಮಾಡ್ತೇನೆ. ಪ್ರತಿಯೊಂದರಲ್ಲೂ ಇದು ನನ್ನ ದೌರ್ಭಾಗ್ಯವೇ. ಇಂತಹ ಹತಾಶ ದೌರ್ಭಾಗ್ಯವೇ. ಇಂತಹ ಒಂದು ಪರಿಸ್ಥಿತಿ ಇವರಿಗೆ ತಂದಿದ್ದಾರೆ. ನನಗೆ ಆತ್ಮ ಸಂತೋಷ ಆಗ್ತಾ ಇದೆ. ಇವರ ಪರಿಸ್ಥಿತಿ ಮುಟ್ಟಿದ್ರಲ್ಲ ಒಂದು ವರ್ಷ ಪರಾಕಾಷ್ಠೆಗೆ ಹೆಚ್ಚಿನ ನಿದರ್ಶನಗಳು ಬೇಕೇ. ಒಂದು ರಾಜ್ಯ ಆಗ್ತಾ ಇಲ್ಲ. ನಾನಿಷ್ಟು ನಾನು ಅನಿಸ್ಲೇ ಇಲ್ಲ. ಇವರ ಪರಿಸ್ಥಿತಿ ನೀವು ಗೋಸ್ಪೆಲ್ ಟ್ರೂತ್ ಬಗ್ಗೆ ಹೇಳ್ತಾ ಇದ್ರಿ. ಗೋಸ್ಪೆಲ್ ಟ್ರೂತ್ ಹೇಳ್ತಾರೆ ಹೇಳಿ. ಹತಾಶೆ ಪರಾಕಾಷ್ಠೆಗೆ ನಾನು ಸಂತೋಷ ಪಡ್ತಾ ಪ್ರಶಸ್ತಿ ವಾಪಸಿಗಳಲ್ಲಿ ಕಾಂಗ್ರೆಸ್ನ ಪಾತ್ರ ಇದೆಯೋ ಇಲ್ವೋ? ಮಟ್ಟದ ಮಾತುಗಳಿಗೆ ಬಿಹಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ನೀವು ಹೇಳ್ಬೋದಿತ್ತು. ಪರಿಸ್ಥಿತಿಗಳನ್ನ ನೋಡುವಾಗ ಮಟ್ಟಾರ್ ಅವರು ಒಂದ್ ನಿಮಿಷ, ತಾವು ಪ್ರಶಸ್ತಿ ವಾಪಸಿಯಲ್ಲಿ ಕಾಂಗ್ರೆಸ್ನ ಕೈವಾಡ ಇದೆಯೋ ಇಲ್ವೋ ಅನ್ನುವಂಥದ್ದು ಅವರ ನಿಲುವುಗಳು ಅವರು ಬಹಿರಂಗ ಪಡಿಸಿದ್ದಾರೆ. ಅದಕ್ಕೆ ಬಿಜೆಪಿ ಅವರ ಹೇಳಿಕೆಗಳು, ಕಾಂಗ್ರೆಸ್ನ ಪಕ್ಷದ ಪ್ರಾಯೋಜಿತ ಅಂತಕ್ಕಂಥ ಹೇಳಿಕೆಗಳು ಬಿಜೆಪಿ ಕೊಟ್ಟದ್ದೇ ಹೊರತು ಈ ದೇಶದ ಬೇರೆ ಜನತೆ ಕೊಡ್ಲಿಲ್ಲ. 10 ದಿನದ ಹಿಂದೆ ಯಾಕೆ ನಿಂತು ಹೋಯ್ತಿದ್ದು? ಅಯ್ಯೋ, ಅದು ಅವರ ಇಷ್ಟ. ಅವರು ಬಹುಶಃ ಅವ್ರ ಇಷ್ಟ. ಒಂದ್ ನಿಮಿಷ ಮಟ್ಟಾರ್ ಅವರು, ನಾನು ಹಾಗಾದ್ರೆ ಕಿಶನ್ ಹೆಗಡೆ ಅವರು, ನಾನು ಇವತ್ತು ನಿರ್ಧಾರ ಮಾಡಬಹುದಾ
40 ಜನರಿಗೆ ಮಾತ್ರ ಈ ದೇಶದಲ್ಲಿ ಅಸಹಿಷ್ಣುತೆ ಬರ್ಬೋದು ಕಾಣ್ತಾ ಸ್ವಾಮಿ, ಇದೆ ನೀವು ಬರುದಿಲ್ಲ ಅಂತ ಅನ್ನುವಂಥದ್ದನ್ನ ನಾನು ಯಾಕೆ ಡಿಸೈಡ್ ಮಾಡಬಹುದಾ? ಮಾಡಬಹುದು ಸ್ವಾಮಿ, ಮಾಡಬಹುದು. ಮುಂದೆ ಘಟನೆಗಳು ಮರುಕಳಿಸಿದಾಗ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಇದು. ಇದು ನಿರಂತರ ನಡೆಯುವ ಏನೆಲ್ಲ ಘಟನೆಗಳು ಮೋದಿ ಅವಧಿಯಲ್ಲಿ ನಡೆದಂತ ಒಂದಷ್ಟು ಘಟನೆಗಳನ್ನು ಹೇಳಿ, ಅದರಲ್ಲಿ ಅಸಹಿಷ್ಣುತೆ ನಮಗೆ ಕಾಣಬೇಕು ಅಂತ ಯಾವ್ದು ಘಟನೆ? ಯಾವ್ದು ಘಟನೆ ಅಲ್ಲ ಹೇಳಿ, ಯಾವ್ದಕ್ಕೆ ಯಾರಿಗೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಸಿಕ್ಕಿದೆ, ಯಾರಿಗೆ ನೀವು ಬದುಕಲಿಕ್ಕೆ ಬದುಕ್ತಾ ಅವಕಾಶ ಇಲ್ವಾ? ಸಿಕ್ಕಿದೆ, ನೀವು ಬದುಕ್ತಾ ಇಲ್ಲ ಈಗ? ಯಾರಿಗೆ ಬದುಕಲಿಕ್ಕೆ? ನಿನ್ನೆ ನೀವು ಜಿಲ್ಲೆ ತಕೊಳ್ತೀರಾ? ಏನಾಯ್ತು ಇವತ್ತಿನ ಪತ್ರಿಕೆಗಳು ನೋಡಿದ್ದೀರಿ, ಕೊಡಗಿನ ಇವರೇ ತಕೊಳ್ಳಿ. ಕೊಂದುಕೊಂಡು ಒಬ್ಬ ಗಲಾಟೆಯನ್ನು ಜಾಸ್ತಿ ಮಾಡುವ ಏಕೈಕ ಉದ್ದೇಶದಿಂದ ಒಂದು ಕೊಲೆ ಮಾಡತಕ್ಕಂತ ಹೀನ ಕೆಲಸ. ಅದಕ್ಕೆ ನರೇಂದ್ರ ಮೋದಿ ಹೇಗ್ರಿ ಜವಾಬ್ದಾರರಾಗ್ತಾರೆ? ಇವರ ನಿಮ್ಮ ಪಕ್ಷ ರಾಜ್ಯ ಸ್ವಾಮಿ, ಸರ್ಕಾರ ಜವಾಬ್ದಾರ ರಾಜ್ಯ ಆಗಬೇಕು. ಸರ್ಕಾರ ಇವರ ಪಕ್ಷದ ವ್ಯವಸ್ಥೆ, ನಿಮ್ಮ ಕಾನೂನು ಸುವ್ಯವಸ್ಥೆ ನೋಡ್ತಾ ಇದ್ರೆ ಗ್ರಾಮ ಇವರ ಪಂಚಾಯತ್ ಪಕ್ಷದ ವ್ಯವಸ್ಥೆ, ಕಲಬುರ್ಗಿಯಲ್ಲಿ ಯಾರು ಕೊಂದಿದ್ರಿ? ಕಲಬುರ್ಗಿಯಲ್ಲಿ ಯಾರು ವ್ಯವಸ್ಥೆ ಹೇಗಾಗಿದೆ? ಕಲಬುರ್ಗಿಯಲ್ಲಿ ಒಬ್ಬ ಯಾರು ಅಮಾಯಕ ಸಾಹಿತ್ಯ ಕಲಬುರ್ಗಿಯನ್ನು ಕೊಂದು ಒಬ್ಬ ಹಿಂದೂ ಕೆಲಸ ಮಾಡ್ತಾರೆ. ಕಲಬುರ್ಗಿಯನ್ನು ಕೊಂದಿದ್ದಾರೆ ಇವರು. ಇಂಥ ಒಂದು ಹೀನ ರಾಜಕೀಯ ಬೇಕಾ ಇವರಿಗೆ? ಮತ ಬ್ಯಾಂಕಿಯಾಗಿ ಇಂಥ ಹೀನ ರಾಜಕೀಯ ಮಾಡ್ಲಿಕ್ಕೆ ಮಡಿಕೇರಿಯಲ್ಲಿ ಏನ್ ಮಾಡಿದ್ರಿ ನೀವು? ಬೇಕಾ ಇವರಿಗೆ? ಮಡಿಕೇರಿ ಕುಟುಂಬದಲ್ಲಿ ಯಾರು ಕೊಂದಿದ್ರಿ? ಯಾರು ಕೊಂದದ್ ಸ್ವಾಮಿ? ಕಲ್ಲು ಕುಟ್ಲಿಕ್ಕೆ ಹೋದವ್ರು ಕಲ್ ಜಾರಿ ಏ, ಬಿಟ್ಟಿದ್ದಾರೆ ಅಂತ ಅವ ಹೋದ್ರೆ ಕಲ್ಲು ಕುಟ್ಲಿಕ್ಕೆ ಹೋಗಿ ಜಾರಿ ಬಿಟ್ಟರು. ಇವರು ಚೂರಿ ಯಾವ ಹಾಕಿದ್ರು, ಹಾಕಿದ್ರು? ಚೂರಿ ಇವತ್ತು ಹಾಕಿದ್ರು. ಪೊಲೀಸರು ಹಿಡ್ದಿದ್ದಾರೆ. ಪ್ರಶಾಂತ್ರನ್ನ ಯಾರು ಅದನ್ನ ಕೊಂದಿದ್ರಿ? ಹೇಳಲಿಕ್ಕೆ ಇವರು ಮೂಡುಬಿದ್ರೆ ಸಾಧ್ಯವಿಲ್ಲ. ಪ್ರಶಾಂತ್ರ ಹೋಗ್ತಾರೆ, ಕೊಂದಿದ್ರು. 10 ಲಕ್ಷ ರೂಪಾಯಿ ಹಿಡ್ಕೊಂಡು ಮೂಡುಬಿದ್ರೆ ಆತನ ಮನೆ. ಪ್ರಶಾಂತ್ರ ಕಿಶನ್ ಕೊಂದಿದ್ದು ಕೊಳ್ಕೆ ಯಾರು? ಬೈಲು, ಕೊಳ್ಕೆ ಬೈಲು. ಮೂಡುಬಿದ್ರೆ ಪ್ರಶಾಂತ್ರ ಕೊಂದಿದ್ದು ಯಾರು? ಅತ್ಯಂತ ಪುಟ್ಟ ಗಂಭೀರವಾದ ಕೊಂದಿದ್ದು ಯಾರು? ವಿಚಾರ, ಅತ್ಯಂತ ಗಂಭೀರವಾದ ವಿಚಾರ. ಟಿಪ್ಪು ಜಯಂತಿಯ ನೇತೃತ್ವದಲ್ಲಿ ಈ ಒಂದು ಇಡೀ ಒಂದು ವಿದ್ಯಮಾನಗಳು ಒಂದಕ್ಕೆ ಒಂದಂತೆ ಮಣಿಪೋಣಿಸಂತೆ ನಡ್ಕೊಂಡು ಹೋಗಿರುವಂತದ್ದು. ಅದು ಮೂಡುಬಿದ್ರೆ ಹತ್ಯೆ ಇರಬಹುದು, ಅಥವಾ ಅದು ಹಿಂದೆ ಆಗಿರುವಂತದ್ದು. ಅನಂತರ ಬಂಟ್ವಾಳದ ಹತ್ಯೆ ಇದಕ್ಕೆ ಸಂಬಂಧಿತವಾಗಿ ಇರುವಂತದ್ದು. ಮೂಡುಬಿದ್ರೆ ಹತ್ಯೆಯನ್ನು ಹೇಳಿ. ಅದು Yes, ಹಿಂದಿದ್ದು. yes, ನಾವು ನಾವು ಹಿಂದೆ ಎಷ್ಟು ವರ್ಷ ಟಿಪ್ಪು ಜಯಂತಿಯ ನಂತರದ ನಾನೇ ನೀವು ಮಾತಾಡ್ತಾ ಕರ್ನಾಟಕದ ಘಟನೆಗಳನ್ನ ಉಲ್ಲೇಖ ಮಾಡದೆ, ಯಾಕಂದ್ರೆ ಕರ್ನಾಟಕದ ಕಲಬುರಗಿ ಘಟನೆ ಇರಬಹುದು, ಆ ನಂತರ ದೇಶದಲ್ಲಿ ಯಾವ ಘಟನೆಗಳು ಆ ರೀತಿ ಸಂಭವಿಸಿದೆ ನಿಮಗೆ ಅದರಲ್ಲಿ ಅಸಹಿಷ್ಣುತೆ ಕಾಣ್ತಾ ಇದೆ. ಎಲ್ಲ ಏನ್ರಿ ಅದ್ರ ಎಕ್ಸ್ಪ್ಲೇಷನ್ ಮಾಡಿ. ಅಸಹಿಷ್ಣುತೆ ಅಂದ್ರೆ ಏನಂತ ಗೊತ್ತಾ ಪನ್ಸಾರೆ ನಿಮ್ಗೆ? ಹತ್ಯೆ ಏನ್ ಹೇಳ್ತಾರೆ? ಗೋವಿಂದ ಪನ್ಸಾರೆ ಹತ್ಯೆ ಅದು ಆಗಿರುವಂತದ್ದು ಕಾಂಗ್ರೆಸ್ ಅವಧಿಯಲ್ಲಿ. ಮತ್ತೊಬ್ಬರು ದಾಬೋಲ್ಕರ್ ಹತ್ಯೆ ಆಗಿರುವಂತದ್ದು ಮಹಾರಾಷ್ಟ್ರ ಸರ್ಕಾರದ ಅವಧಿಯಲ್ಲಿ. ಅನಂತರ ಕಾಂಗ್ರೆಸ್ ದಾದ್ರಿ ನಡೆದಿರುವಂತದ್ದು ಯುಪಿಯ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ನೇತೃತ್ವದಲ್ಲಿ. ಅಂದ್ರೆ ಎಲ್ಲಿ ನರೇಂದ್ರ ಮೋದಿಯನ್ನ ಟಾರ್ಗೆಟ್ ಯಾಕೆ ಆಗ್ತಾ ಇದ್ದಾರೆ? ನರೇಂದ್ರ ಮೋದಿ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ? ಎಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಎಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಇನ್ವಾಲ್ವ್ ಆಗದ್ರಿಂದ ಅಯ್ಯ, ನೀವು- ಒಪ್ಕೊಳ್ಳಿಕ್ಕೆ ನೀವು- ತಯಾರಿಲ್ಲ. ನೀವು ಹೇಳಿದ್ರೆ ಆಯ್ತದ? FIR ಇನ್ವಾಲ್ವ್ ಹಾಕಿದ್ರೆ ಆಯ್ತಾ? ಅದು ಫೇಕ್ FIR. ಚಾರ್ಜ್ ಶೀಟ್ ಹಾಕಿದ್ರೆ ಫೇಕ್ ಕಿಶನ್ ಹೆಗಡೆ ಅವರೇ, ಇವರೊಬ್ರು ವಕೀಲರಾಗಿ ಹೇಳ್ಬೋದು. ಕಿಶನ್ ಹೆಗಡೆ ಅವರೇ, fake charge sheet ನೀವು ಹಾಕ್ತಾರೆ. ನಿಮ್ಮ ಚರಿತ್ರೆಯನ್ನ ನೋಡ್ಕೊಳ್ಳಿ. ನಮ್ಮ ಚರಿತ್ರೆ ಬಹಳ ನಿಮ್ಮಲ್ಲಿ ಸ್ಪಷ್ಟವಾಗಿದೆ. ಕುಂಬಳಕಾಯಿ ಕೊಳೆದಿರುವಾಗ ನಮಗೆ ಕುಂಬಳಕಾಯಿ ಇನ್ನೊಬ್ಬರ ಕೊಳೆಯುವ ಮಾತಾಡ್ಬೇಡಿ. ಪ್ರಶ್ನೆ ಇಲ್ಲ. ಇನ್ನೊಬ್ಬರ ಬಗ್ಗೆ ಯಾವ ನೈತಿಕತೆ ಯಾವ ಇಲ್ಲ. ನೈತಿಕ ವೇದಿಕೆಯಲ್ಲಿ ನಿಮಗೆ ಬೇಕಾದ್ರೂ ಯಾವ ನಿಲ್ತೇವೆ. ನೈತಿಕತೆನೂ ಇಲ್ಲ ನೈತಿಕ ಕಾಂಗ್ರೆಸ್ಸಿಗೆ. ವೇದಿಕೆಯಲ್ಲಿ ಕಾಂಗ್ರೆಸ್ ಅವ್ರು ನಿಲ್ತಾರೆ, Yes, ಬಿಜೆಪಿ ಒಂದು ಡಿಬೇಟ್ ಖಂಡಿತ ನಿಲ್ತೇವೆ. ಯಾವ ವೇದಿಕೆ ಯಾವ ಬರ್ತೀರಿ ಹೇಳಿ? ವೇದಿಕೆ? ನೀವು ಎಲ್ಲ ನೀವು ಯಾವ ಬಿಟ್ಟು ವೇದಿಕೆಯಲ್ಲಿ ಬರ್ತೀರಿ ಹೇಳಿ? ಯಾರು? ನೀವು ನಿಮ್ಮಲ್ಲಿ ನಿಮಗೆ ಬಿಡ್ಲಿಕ್ಕೆ ಯಾವುದಿಲ್ಲ. ಮಟ್ಟಾರ್ ಅವರೇ. ನಿಮಗೆ ಬಿಡ್ಲಿಕ್ಕೆ ಏನು ಇಲ್ಲ ಹೇಳಿ. ಮಟ್ಟಾರ್ ನೀವು ಯಾವ ವೇದಿಕೆ ಯಾವ- ಕರೀತೀರಿ ಹೇಳಿ? ಯಾವ ಯೋಗ್ಯತೆ ಯಾವ ಯಾವ ವೇದಿಕೆ ಬರ್ತೀರಿ ಕೇಳಿ? ಮಟ್ಟಾರ್. ಯಾವ ವೇದಿಕೆ ಬರ್ತೀರಿ ಕೇಳಿ? ಇಲ್ಲ ಸ್ವಾಮಿ, ಇವತ್ತು ನಾನೇ ಬರ್ತೀನಿ. ಯೋಗ್ಯತೆ ನಾನೇ ಇಲ್ಲ. ಬರ್ತೀನಿ. ಯಾವ ಯೋಗ್ಯತೆ? ಅಯೋಗ್ಯರಾಗಿ ಮಾತಾಡಬೇಡಿ. ಒಬ್ಬ ಅಯೋಗ್ಯ ಕಾಂಗ್ರೆಸ್ Yes, yes. ಒಂದೊಂದು ವಿಚಾರವನ್ನು ಎತ್ಕೊಳ್ಳೋಣ. ಒಂದೊಂದು ವಿಚಾರವನ್ನು ರಾಷ್ಟ್ರೀಯ ಪಕ್ಷವಾಗಿ ಹೀನಾಯ ಸ್ಥಿತಿಗೆ ಹೋಗಿದ್ದೀರಿ. ಒಂದೊಂದೇ ವಿಚಾರಗಳನ್ನ ಎತ್ಕೊಳ್ಳೋಣ. ಕೊಳಕೆ ಬೈಲವರೇ, ಒಂದೊಂದೇ. ಎಸ್, ಇದು ನಾವು ಓವರ್ ಆಲ್ ಆಗಿ ಮಾತನಾಡೋದಲ್ಲ, ಒಂದೊಂದು ವಿಚಾರವನ್ನು ಎತ್ಕೊಳ್ಳೋಣ. ಬಿಹಾರದ ಚುನಾವಣೆಯನ್ನು ಬಿಟ್ಟುಬಿಡಿ ಮಟ್ಟಾರ್ ಅವರ, ಇಬ್ಬರ ಪರಿಸ್ಥಿತಿ ಕೂಡ ಒಂದೇ ಲೆಕ್ಕ ಇದೆ. ನಾನು ಕೊಳಕೆ ಬೈಲಲ್ಲಿ ಕೇಳಬೇಕು. ದಾದ್ರಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತು, ಅಂತಾರಾಷ್ಟ್ರೀಯ ಸುದ್ದಿ ಆಯಿತು. ದಾದ್ರಿಯ ಘಟನೆಯಲ್ಲಿ ನಿಮಗೆ ಅಂಥದ್ದು ಏನು ಕಂಡಿತು? ಅದೊಂದು ಅಂತಾರಾಷ್ಟ್ರೀಯ ಸುದ್ದಿ ಆಗತ್ತೆ. ಪ್ರತಿಯೊಬ್ಬ ಕಾಂಗ್ರೆಸ್ನ ವ್ಯಕ್ತಿ ಕೂಡ ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಭಾಗದಲ್ಲೂ ಕೂಡ ದಾದ್ರಿಯನ್ನ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೆದಿವೆ. ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡುವಂಥ ಅಗತ್ಯ ಏನಿತ್ತು? ದಾದ್ರಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಸರ್ಕಾರದ ಹೊಣೆ. ಖಂಡಿತ ಹೌದು. ನರೇಂದ್ರ ಮೋದಿ ಹೇಗೆ ಹೊಣೆ ಆಗ್ತಾರೆ ಇದಕ್ಕೆ? ಎಸ್ ಮಟ್ಟಾರ್ ಅವರು ಒಂದು ನಿಮಿಷ. ಎಸ್, ಮುಂದುವರಿಸಿ. ಅಖಿಲೇಶ್ ಯಾದವ್ ಅಲ್ಲಿ ಮುಖ್ಯಮಂತ್ರಿಗಳು ಅವರು ಹೊಣೆ ಆಗ್ತಾರೆ, ಹೌದು, ಬಹಳ ಸ್ಪಷ್ಟ. ಆದ್ರೆ ಆ ಘಟನೆಯನ್ನು ಸಮರ್ಥಿಸಿಕೊಂಡ ರೀತಿ ಇದೆ ಅಲ್ಲ ಬಿಜೆಪಿ ಪಕ್ಷದವರು. ಹೌದು, ನೀವು ಎಲ್ಲಿಗೆ ಮೂಲಕ್ಕೆ ಬನ್ನಿ. ತನ್ ಮನ್ और जरूरत पड़े तो गन से हम लोगों की सहायता करेंगे ಅಂತ ನಿಮ್ಮ ಯೋಗಿ ಆದಿತ್ಯನಾಥ್ ಕೊಟ್ಟಂತ ಸ್ಟೇಟ್ಮೆಂಟ್ ಗೋರಖಪುರದಲ್ಲಿ ಅವರು ಬಹಿರಂಗ ಭಾಷಣದಲ್ಲಿ ಕೊಟ್ಟ ಕೂಡಲೇ ಅಂದ್ರೆ ಬಂದೂಕು ಹಿಡಿದುಕೊಂಡು ನ್ಯಾಯ ಯಾವ ರಾಜ್ಯ ಸರ್ಕಾರ ಆಡಳಿತ ಮಾಡ್ತದೆ ಆ ರಾಜ್ಯ ಸರ್ಕಾರ ಹೊಣೆ. ಇವತ್ತು ಕರ್ನಾಟಕದಲ್ಲಿ ಅಸಹಿಷ್ಣುತೆ ಖಂಡಿತ ಉಂಟಂತ ಹೇಳ್ತೇನೆ, ದೇಶದಲ್ಲೆಲ್ಲ. ಕಲಬುರಗಿಯನ್ನು ಕೊಂದು ಇಷ್ಟು ದಿನ ಆದರೂ ಕೂಡ ಇವತ್ತು ಸರ್ಕಾರ ಮಾತನಾಡ್ತಾ ಇಲ್ಲ, ಬುದ್ಧಿಜೀವಿಗಳು ಮಾತನಾಡ್ತಾ ಇಲ್ಲ. ಬುದ್ಧಿಜೀವಿಗಳು ಅದನ್ನು ವಿರೋಧಿಸಿ, ರಾಜ್ಯ ಸರ್ಕಾರವನ್ನು ವಿರೋಧಿಸಿ ಪ್ರಶಸ್ತಿಗಳನ್ನ ಹಿಂತಿರುಗಿಸಿಲ್ಲ. ಇವತ್ತು ಅಪರಾಧಿಗಳನ್ನು ಹಿಡಿದಿಲ್ಲ, ಕೊಲೆ ಮಾಡಿಸಿದ್ದಾರೆ. ಅಸಹಿಷ್ಣುತೆಗೆ ಬೇಕೆ ಒಂದು ಹುನ್ನಾರವನ್ನು ಹುಟ್ಟಿಸಬೇಕೆಂಬ ಕಾರಣಕ್ಕಾಗಿ ನೋಡಿ, ಅದು ಮೂಡುಬಿದ್ರಿ ಕೊಲೆ ಅಲ್ಲ, ಮೂಡುಬಿದ್ರಿ ಕೊಲೆ ಅಲ್ಲ, ಪ್ರಶಾಂತ ಕೊಲೆ ಅಲ್ಲ, ಅದು ಮಾಡಿ ಬಿಜೆಪಿ ಕೊಲೆಗಳಲ್ಲ. ಇವತ್ತು ಅಸಹಿಷ್ಣುತೆ ಎಂಬುದು ಒಂದು ಷಡ್ಯಂತ್ರ. ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ಕೆಲವು ಸಾಹಿತಿಗಳನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೊಡುವ ಒಂದು ಆಮಿಷದ ಮೇಲೆಗೆ ಈ ಯಾರು ಜ್ಞಾನಿಗಳಂತ
ಪ್ರಶಸ್ತಿಗಳನ್ನ ಅಜ್ಞಾನಿಗಳು ಪಡೆದಿದ್ದಾರ ಅವರ ಹತ್ರ ಹಿಂತಿರುಗಿಸುವ ಒಂದು ಕ್ರಮ ಒಂದು ಷಡ್ಯಂತ್ರವಾಗಿ ಮಾಡಿದ್ದಾರೆ. ಇವತ್ತು ಚುನಾವಣೆ ಅಂದ್ರೆ ನೀವು ಹಾಗಾದ್ರೆ ಈಗ ಯಾರೆಲ್ಲ ಪ್ರಶಸ್ತಿ ಹಿಂದಿರುಗಿದ್ದಾರೆ ಅವರೆಲ್ಲ ಅಜ್ಞಾನಿಗಳು ಅಂತ ಹೇಳ್ತಾ ಇದ್ದೀರಿ. ಹೇಳ್ತೇನೆ, ಅವರಿಗೆ ಜ್ಞಾನ ಇದ್ರೆ ಅವರು ಸಿಕ್ಕ ದಾಳಿದ ಸಂದರ್ಭ ಕೊಡ್ಬೇಕಿತ್ತು, ನಮ್ಮ ದುರಂತದಲ್ಲಿ ಕೊಡ್ಬೇಕಿತ್ತು, ಅಥವಾ ಕಂದಮಾಲ್ನ ಘಟನೆ ಆದಾಗ ಕೊಡಬೇಕಿತ್ತು, ಅಬ್ದುಲ್ ಗುರು ದಾಳಿ ಮಾಡಿದಾಗ ಕೊಡ್ಬೇಕಾಗಿತ್ತು. ಇದ್ರ ಬಗ್ಗೆ ಮಾತಾಡೋಣ. ಇರ್ಬೋದು. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ದೇಶದಲ್ಲಿ ಹೆಚ್ಚುತ್ತಿರುವಂಥ ಅಸಹಿಷ್ಣುತೆ ಯಾಕೋ ಕಳೆದ ಕೆಲವು ದಿನಗಳಿಂದ ಕಾಣ್ತಾ ಇಲ್ಲ. ಟಿವಿ ಡಿಬೇಟ್ಗಳು ನಡೀತಾ ಇಲ್ಲ, ಪ್ರಶಸ್ತಿ ವಾಪಸಿಗಳು ನಡೀತಾ ಇಲ್ಲ. ಇದರ ಕಾರಣ ಏನಿರ್ಬೋದು ಅನ್ನೋದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಕೊಳಿಕೆಬೈಲವರಲ್ಲಿ ಕೇಳಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಏನು ಇಮೇಜ್ ಬೆಳೀತಾ ಇದೆ, ಇದು ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಅಸಹನೆಗೆ ಕಾರಣ ಆಗಿರ್ಬೋದಾ? ಖಂಡಿತ ಅಲ್ಲ. ಇಮೇಜ್ ಒಬ್ಬ ಪ್ರಧಾನಿಯಾಗಿ ಯಾರೇ ಸರ್ ಒಂದು ನಿಮಿಷ ಅವ್ರು ಮಾತಾಡಲಿ ಸರ್, ಒಂದು ನಿಮಿಷ. ಒಬ್ಬ ಪ್ರಧಾನಿಯಾಗಿ ಯಾರೇ ಆಗಲಿ, ಆತ ಭಾರತದ ಪ್ರಧಾನಿ, ಆತ ಪಕ್ಷದ ಪ್ರಧಾನಿ ಅಂತ ನಾನಂತೂ ಹೇಳುವುದಿಲ್ಲ. ಭಾರತದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ, ಭಾರತ ದೇಶದ ಪ್ರಧಾನಿ. ನಾನಂತೂ ಅದನ್ನು ಪಕ್ಷದ ಪ್ರಧಾನಿ ಅಂತ ಹೇಳೋ ಪ್ರಶ್ನೆ. ವ್ಯಕ್ತಿ ಆ ಸ್ಥಾನದಲ್ಲಿರುವವರೆಗೆ ನಾನು ಖಂಡಿತ ಎಲ್ಲರೂ ನಾವು ಗೌರವ ಕೊಡ್ಬೇಕು, ಗೌರವ ಕೊಡ್ತೇವೆ, ಕೊಡ್ಲೇಬೇಕು. ಅದು ಅದ್ರ ಬಗ್ಗೆ ನಮ್ಮ ಸಂಸ್ಕೃತಿಗಳನ್ನು ತೋರಿಸ್ತದೆ. ಆತ ಕಾಂಗ್ರೆಸ್ ಪ್ರಧಾನಿ ಆದ ಕೂಡಲೇ ಗೌರವ ಕೊಡುವುದಿಲ್ಲ ಅಂತಕ್ಕಂತ ಹೇಳಲಿಕ್ಕೆ ನಾನು ಆಗ್ಲೇ ಹೇಳಿದೆ, ನಾವು ಬಿಜೆಪಿ ಅಲ್ಲ. ಪ್ರಧಾನಿಯಾಗಿ ಸಿಗ್ತಕ್ಕಂಥ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಎಲ್ಲರೂ ನಾಯಕರಾಗಿರ್ತಕ್ಕಂಥ ಪ್ರಯತ್ನ ಪಡ್ತಾರೆ, ಸಹಜ ಸ್ವಾಭಾವಿಕ. ಆದರೆ ಬೇರೆಯವರ ಸಮಾಧಿಯ ಮೇಲೆ, ಭಾರತೀಯರ ಭಾವನೆಗಳ ಮೇಲೆ ಇವರ ಮನೆ ಕಟ್ಟುವುದಿದೆ ಅಲ್ಲ, ತಾನು ಮಾತ್ರ ಇರಬೇಕು ಅಂತಕ್ಕಂಥ ಮಾತು ಇದೆ ಅಲ್ಲ ಅವ್ರದ್ದು, ಅದಕ್ಕೆ ನಮ್ಮ ಸ್ಪಷ್ಟ ವಿರೋಧವಿದೆ. ಭಾರತ ಜನತೆ ಅವ್ರನ್ನ ಆರಿಸಿದ್ದಾರೆ, ಅವರು ಪ್ರಧಾನಿಯಾಗಿದ್ದಾರೆ, ಸಂತೋಷ. 5 ವರ್ಷ. ಅದಕ್ಕೆ ಮೊದಲ ಬಲಿ ಇವರ ಪಕ್ಷದ ಒಳಗಿಡುವಂತ ವ್ಯಕ್ತಿಗಳೇ. ಖಂಡಿತ ಬೇರೆಯವರಲ್ಲ ಸ್ವಾಮಿ. ಬಗಲ್ ಮೇ ದುಶ್ಮನ್. ನೀವ್ ಯಾಕೆ ಬೇರೆ ಕಡೆ ಹೋಗ್ತೀರಿ? ಪುರಾತನ ಗಾದೆ ಇದೆ, ದುಶ್ಮನ್ ಕಾ ಹೈ ಬಗಲ್ ಮೇ ಹೈ. ಎಸ್ ಮಟ್ಟಾರ್ ಅವರೇ, ಮೊನ್ನೆ ಬಿಹಾರದ ಸೋಲು ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿಯ ಒಳಗಿಡತಕ್ಕಂಥ ಭಿನ್ನಮತಕ್ಕೆ ಮತ್ತಷ್ಟು ತುಪ್ಪ ಸುರಿದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಜಸ್ವಂತ್ ಸಿಂಗ್ ಅವರಿರ್ಬೋದು ಅಥವಾ ಯಾರೆಲ್ಲ ಹಿರಿಯ ಬಿಜೆಪಿಗರಿದ್ದಾರೆ, ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಒಳಗಿನ ಅಂತಕಲದಿಂದಾಗಿ ಇವತ್ತು ಬಿಹಾರದ ಚುನಾವಣೆಯನ್ನು ನಾವು ಸೋತಿಲ್ಲ. ನೋಡಿ, ಯಾವ ಸ್ಥಳೀಯ ನಾಯಕತ್ವವನ್ನು ನೀವು ಕಡೆಗಣಿಸಿದ್ದೀರಿ. ಶತ್ರುಘ್ನ ಸಿನ್ಹಾ ಬಹಿರಂಗವಾಗಿ ಹೇಳಿಕೆ ಕೊಡ್ಕೊಂಡು ಶತ್ರುಘ್ನ ಸಿನ್ಹಾ, BK ಸಿಂಗ್ ಒಂದೆರಡು ಜನ ಹೇಳಿದ ಕೂಡಲೇ ಅದರಿಂದ ಸೋತಿಲ್ಲ. ಯಾವ ರೀತಿಯಲ್ಲಿ ಇವತ್ತು 1977ರಲ್ಲಿ ಅಂದಿನ ಕಾಂಗ್ರೆಸ್ ವಿರುದ್ಧ ಎಲ್ಲ ಪಕ್ಷಗಳು ಒಟ್ಟಾಗಿ ನಾವು ಹೋರಾಟ ಮಾಡಿ ಅವತ್ತು 300ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಪಡೆದಿದ್ದೇವೆ. ಅದೇ ಅಸಹಿಷ್ಣುತೆ ಬಗ್ಗೆ ಅರುಣ್ ಶೌರಿ ಯಾಕೆ ಮಾತಾಡ್ತಾರೆ? ಅಸಹಿಷ್ಣುತೆ ಅರುಣ್ ಶೌರಿ ಬಿಟ್ಟು ಬಿಡಿ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಏಕಾಏಕಿಯಾಗಿ ಬಿಹಾರದಲ್ಲಿ ಫೈಟ್ ಮಾಡಿದ್ರೆ ಅಸಹಿಷ್ಣುತೆ ಇರುವುದು ನಿಮ್ಮ ಪಕ್ಷದ ಒಳಗಡೆ. ನೀವು ಕೇಳಿದ ಪ್ರಶ್ನೆ ಎಷ್ಟು? ಇವತ್ತು ನಿಮ್ಮ ಹಿರಿಯರು ಮನಸ್ಸು ಬೇಸರ ಆಗಿದೆ ಅವರಿಗೆ, ಆ ಕಾರಣಕ್ಕಾಗಿ ಬಿಹಾರ ಅವರನ್ನು ಸಹಿಸಿಕೊಳ್ತಾ ಇಲ್ಲ. ಖಂಡಿತ ಅಲ್ಲ. ನೋಡಿ, ಇವತ್ತು ಎಲ್ಲ ಪಕ್ಷಗಳು, ಕಾಂಗ್ರೆಸ್ನವರು ಯಾರು ಕಟು ವಿರೋಧಿಗಳ ಒಟ್ಟಿಗೆ ಸೇರಿಕೊಂಡಿದ್ದಾರೆ. ನಿತೀಶ್ ನಮ್ಮೊಟ್ಟಿಗೆ ಇದ್ದವರು, ನಿತೀಶರನ್ನ ಲಲ್ಲೂರ ಮತ್ತು ನಿತೀಶರು ಏನೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡಿಕೊಂಡಿದ್ದಾರೆ ಎಂಬುದನ್ನು ಆಲೋಚನೆ ಮಾಡಿ. ಅವರೊಟ್ಟಿಗೆ ಕಾಂಗ್ರೆಸ್ ಹೋಗಿ ತಮ್ಮ ಬೇಳೆ ಬೇಯಿಸಲಿಕ್ಕೆ ಹೋಗಿ ಒಂದು 27 ಸ್ಥಾನಗಳನ್ನು ಪಡೆದಿದ್ದಾರೆ. ಇವತ್ತು ಕಾಂಗ್ರೆಸ್ ಬಿಹಾರದಲ್ಲಿ ಆಡಳಿತ ಮಾಡ್ತಾ ಇಲ್ಲ. ಇವತ್ತು ನಿತೀಶ್ ಮಾಡ್ತಾರೆ, ಅವ್ರು ಯಾವತ್ತೂ ಕೂಡ ನಮ್ಮೊಟ್ಟಿಗೆ ಇದ್ದವ್ರು ಹಿಂದೆ. ಇವತ್ತು ಅವರನ್ನು ಕೈಕಾಲು ಹಿಡಿದು ಒಂದು 27 ಸ್ಥಾನ ಪಡೆದ ಕೂಡಲೇ ನಿತೀಶನ ಧ್ವಜವನ್ನು ಹಿಡಿದುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದವರು ಸೋತಿದ್ದಾರೆ ಎನ್ನುವ ಮಟ್ಟಕ್ಕೆ ಇಳಿದಿದ್ದಾರೆ, ಅಥವಾ ನಾವು ಡೆಸ್ಪರೇಟ್ ಆಗಿದ್ದೇವೆ ಏನೇನು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಎಲ್ಲ ಪಕ್ಷಗಳಿದ್ದಾಗೆ ನಮ್ಮಲ್ಲಿ ಕೂಡ ಒಂದು ವ್ಯತ್ಯಾಸಗಳು ಎಲ್ಲ ಪಕ್ಷದಲ್ಲಿ. ನರೇಂದ್ರ ಮೋದಿ ಅನ್ನುವಂತ ಒಬ್ಬ ವ್ಯಕ್ತಿ ನರೇಂದ್ರ ತನಗೆ ಬೇಕಾದವರನ್ನ ಬಳಸಿ ಎಸೀತಾ ಇದ್ದಾರೆ. 10 ವರ್ಷಗಳಲ್ಲಿ ಮನಮೋಹನ್ ಸಿಂಗ್, ಪ್ರಶಾಂತ್ ಕಿಶೋರ್ ಅನ್ನೋರು ನಿಮ್ಮ ಚುನಾವಣಾ ಪ್ರಚಾರ ಸಮಿತಿಯಲ್ಲಿ ಇದ್ದವರು ಇವತ್ತು ನಿತೀಶ್ ಪಾಳ್ಯದಲ್ಲಿದ್ದಾರೆ. ಖಂಡಿತ ಇರಬಹುದು. ಹಾಗೆ 10 ಲೀಡರ್ಸ್ ಗಳಿದ್ದಾರೆ. ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ. ನೀವು ಕೇಳಿ, ಪ್ರಶಾಂತ್ ಕಿಶೋರ್ ಚುನಾವಣೆ ನಡೆದ ಇಮಿಡಿಯೇಟ್ ಆಗಿ ಹೋಗಿ ಕಾಂಗ್ರೆಸ್ ಪಾಳ್ಯವನ್ನು ಸೇರಿದ್ದಾರೆ. ಕಾಂಗ್ರೆಸ್ನವರು ರಿಜೆಕ್ಟ್ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ರಿಜೆಕ್ಟ್ ಮಾಡಿದ್ದಾರೆ. ನಂತರ ಮತ್ತೆಲ್ಲ ಹೋಗಿದ್ದಾರೆ. ಕಡೆಗೆ ಯಾರೋ ಸಜೆಸ್ಟ್ ಮಾಡಿದ್ದಾರೆ ನಿತೀಶ್ ಹತ್ರ ಹೋಗಿ ಒಳ್ಳೆಯವರಂತ, ನಿತೀಶ್ ಹತ್ರ ಹೋಗಿದ್ದಾರೆ. ಇವತ್ತು ಮತ್ತೆ UPಯಲ್ಲಿ ಕಾಂಗ್ರೆಸ್ನ ಪರವಾಗಿ ಅವ್ರು ಬರ್ತಾರಂತ ಸುದ್ದಿ ಉಂಟು. ಉತ್ತರ ಪ್ರದೇಶ ಇದರ ಆಗುವಾಗ ಭಾರತೀಯ ಜನತಾ ಇವರು ಕಿಶನ್ ರೆಡ್ಡಿ ಅವರು ಹೇಳೋದು ಮೋದಿಯವರು ತಾನೇ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮೋದಿಯಿಂದಾಗಿ ಈ ದೇಶ ಇಷ್ಟೊಂದು ಒಂದು 18 ತಿಂಗಳಲ್ಲಿ ನಿಜವಾಗಿ ಭಾರತ ಇವತ್ತು ಉಳಿದಿದ್ದರೆ ಮೋದಿಯಿಂದಾಗಿ. ಆರ್ಥಿಕತೆಯೇ ಉಳಿಸಿ ಏನಾಗ್ತಾ ಇತ್ತು ಇಲ್ಲದ ಹೋಗಿ ಖಂಡಿತವಾಗಿ ಇವತ್ತು 10 ವರ್ಷದಲ್ಲಿ UPA ಸರ್ಕಾರ ಇರುವಾಗ ಎಷ್ಟು ಸ್ಕ್ಯಾಮ್ಗಳಾಗಿದೆ ಅಣ್ಣ.
2G ಸ್ಕ್ಯಾಮ್ ತಗೊಳ್ಳಿ. ಅಲ್ಲ ಏನಾಯ್ತು, ಯಾವ ಸ್ಕ್ಯಾಮ್ ಅಲ್ಲಿ ನೀವು ಪ್ರೂವ್ ಮಾಡಿದಿರಿ, ಯಾವ್ದ್ರ ತನಿಖೆ ಆಗ್ತಾ ಇದೆ, ನೀವು 200 ಸ್ಕ್ಯಾಮ್ಗಳ ಪಟ್ಟಿ ಮಾಡಿದ್ರಿ, ಯಾವ್ದಕ್ಕೆ ತಾರೀಕಿಗೆ ಅಂತ ಕೊಡಿಸಿದ್ರಿ? ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಸ್ಕ್ಯಾಮ್ ಆದ ಕೂಡಲೇ ಒಬ್ಬರನ್ನು ಹೋಗಿ ಮರಣದಂಡನೆ ಕೊಡ್ಲಿಕ್ಕೆ ಆಗುದಿಲ್ಲ. ತನಿಖೆ ನಡೆದು ಅಪರಾಧಿಗಳು ಗೊತ್ತಾಗ್ತದೆ ಏನ್ ನಡೆದಿದೆ, ಯಾರಿಲ್ಲ. ಮಾರನ್ ಇವತ್ತು ಜೈಲಲ್ಲಿ ಇದ್ರು, ಕನಿಮೋಲಿ ಜೈಲಲ್ಲಿ ಇದ್ರು, ಇನ್ನು ಕೆಲವರು ಕಾಂಗ್ರೆಸ್ನವರು ಜೈಲಲ್ಲಿ ಖಂಡಿತವಾಗಿ ಹೋಗ್ತಾ ಇದ್ದಾರೆ. ಇನ್ನು ಹೇಳ್ತೇನೆ, ಇವತ್ತು ಅನಾವಶ್ಯಕವಾಗಿ ತನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ತಾಕತ್ತಿದ್ರೆ ನನ್ನನ್ನು ಬಂಧಿಸಲಿ ಅಂತ ಯಾರಾದ್ರೂ ಹೇಳಿದ್ರೆ, ಮೋದಿ ಪೊಲೀಸ್ ಆಫೀಸರ ಅಥವಾ ಮೋದಿ ನ್ಯಾಯಾಧೀಶರ ಕೋರ್ಟ್ನಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಯಾವ ಪಕ್ಷದವರು? ಕಾನೂನಿನ ಪ್ರಕಾರ ಅವರು ತಪ್ಪನ್ನ ಪಕ್ಷದ ಗಮನಕ್ಕೆ ಬರದೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಖಂಡಿತ ಅವರು ಅಷ್ಟೇ. ಅವರು ನೋಡಿ, ನಮ್ಮಲ್ಲಿ ಆಂತರಿಕವಾದ ಪ್ರಜಾಪ್ರಭುತ್ವ ಇದೆ ಎಂಬುದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸಾಕ್ಷಿ. ಇವ್ರು ಹೇಳ್ತಾರೆ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಇವತ್ತು ಮೋದಿ ಒಬ್ಬರೇ ಇದ್ದಾರೆ ಅಂತ ಹೇಳಿ. ಇವತ್ತು ಸೋನಿಯಾ ಗಾಂಧಿ ಕೈಕಾಲು ಹಿಡಿದು, ವಿದೇಶಿ ಒಬ್ಬಳ ಕೈಕಾಲು ಹಿಡಿದು ಜೀವನ ನಡೆಸ್ತಿರುವ, ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ಸಿಗರಿಗೆ ಯಾವ ನೈತಿಕತೆ ಯಾರ ಕೈಕಾಲು ಹಿಡಿಬೇಕು ಕಲಿಯುವ ಅಗತ್ಯ ಬಿಜೆಪಿ ಮತ್ತು ಬಿಜೆಪಿಯ ಪ್ರಾಯೋಜಿತ ಮನೆಯ ಸೊಸೆಗೆ ಮಹಿಳೆಗೆ ಏನು ಗೌರವ ಕೊಡಬೇಕು ಅದು ನಿಮ್ಮಿಂದ ನಾವು ಕಲಿಬೇಕಾದ ಅಗತ್ಯತೆ ಮತ್ತು ಅನಿವಾರ್ಯತೆಗಳು ನಾವು ನಿಮ್ಮ ಬಗ್ಗೆ ಮಾತಾಡ್ಲಿಲ್ಲ ಹೇಳಿ. ನಾನು ಕೇಳ್ತಾ ಇದ್ದೆ, ಏನು ಈವರೆಗೆ ಒಂದು ನರೇಂದ್ರ ಮೋದಿಯವರು ಅವರ ಆಂತರಿಕವಾದ ಪಕ್ಷದ ಒಳಗಡೆ ಇರುವಂತಹ ಭಿನ್ನಮತವನ್ನು ಬಿಟ್ಟು ಈಗಾಗಲೇ ನೋಡಿದ ಹಾಗೆ ಬಿಹಾರದ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮೋದಿ ಅಲೆ ಇಲ್ಲ, ಅಥವಾ ಮೋದಿ ಅಲೆ ಎಲ್ಲೋ ಒಂದು ಕಡೆಯಲ್ಲಿ ನಿತೀಶ್ ಅವರ ವರ್ಚಸ್ಸಿನ ಎದುರು ಮೋದಿಯವರಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ. ಆದರೆ ಅವರ ಪಕ್ಷ ಒಂದು ಏನು ಪರ್ಸೆಂಟೇಜ್ ವೈಸ್ ಆಗಿ ಹೆಚ್ಚಾದ ಓಟನ್ನು ಗಳಿಸಿದೆ. ಪರ್ಸೆಂಟೇಜ್ ರೆಡಿ ಇಲ್ಲ ಅವರು. ಒಂದು ನಿಮಿಷ ನೀವು ಮಾತಾಡಿದ್ರೆ ಮಾತಾಡಿ. 23% ಓಟನ್ನು ಪಡೆದಿದ್ದಾರೆ. ತಾವು 16% ಅವರು 190 ಸ್ಥಾನಗಳಿಗೆ 191 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದಾರೆ. ಆ ಸ್ಥಾನಗಳನ್ನ ಸ್ಪರ್ಧೆ ಮಾಡಿದಕ್ಕೆ ನಾವು ಓಟ್ ಗಳಿಸಿದ್ದೇವೆ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲ ರೇಷು ಸ್ವಾಮಿ, ಪ್ರಾಯೋಜಿತ ಪತ್ರಿಕೆಗಳು ಬರೆದದ್ದು ರೇಷು ಅಲ್ಲ, ವಾಸ್ತವಗಳು ರೇಷು. ನೀವು ನಿಮ್ಮಷ್ಟಕ್ಕೆ ತಿರುಗಿಸಿ ಹೇಳ್ಬೇಡಿ. ಇವ್ರದ್ದು ಹೇಗೆ ಕೇಳಿದ್ರೆ ಇವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾರೆ, ಇವ್ರ ಪಕ್ಷದವರು, ಅವ್ರನ್ನ ಬಿಡಿ, ಇನ್ನೊಬ್ಬರನ್ನ ಬಿಡಿ. ಅವರು ನಮ್ಮ ಪಕ್ಷದಲ್ಲಿ ಇಲ್ಲ, ಇವರು ನಮ್ಮ ಪಕ್ಷದವರು ಅಲ್ಲ. ಇವರ ಎಂಪಿ ಮಾತಾಡಿದ ಮಾತಿಗೆ ಬೆಲೆ ಇಲ್ಲ. ಶತ್ರುಘ್ನ ಸಿನ್ಹಾ ಇವರ ಎಂಪಿ, ಅವರ ಮಾತು ಬಿಡಿ. ಇನ್ನೊಬ್ರು ಇವರ ಎಂಪಿ, ಅವ್ರ ಮಾತು ಬಿಡಿ. ಸಾಧ್ವಿ ಒಬ್ರು ಒಂದ್ ಕಡೆಯಲ್ಲಿ ಹೇಳ್ತಾ ಇರ್ತಾರೆ, ಅದು ಇವ್ರಿಗೆ ಸಂಬಂಧ ಇಲ್ಲ. ಇವ್ರಿಗೆ ಮೋದಿ ಹೇಳ್ತಾರೆ ಫೈನಲ್, ಇವ್ರು ಅದನ್ನ ಹೇಳ್ತಾರೆ ಫೈನಲ್. ಇವರು ಮಾತುಕತೆಗಳ ಬಗ್ಗೆ ಹೇಳ್ತಾರೆ. ಆಗ ಹೇಳ್ತಾರೆ ನಿತೀಶ್ ಮತ್ತು ಲಾಲು ಬಯಸ್ಕೊಂಡ ರೀತಿಯಲ್ಲಿ. ಪಾಪ ಇವರು ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಯಸ್ಕೊಂಡಿದ್ದಾರೆ, ಇವ್ರು ಹೇಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿದೆ. ಇವರ ವಿರೋಧ ಪಕ್ಷ ನಾಯಕ ಈಶ್ವರಪ್ಪನವರ ಬಾಯಿಗೆ ಇವತ್ತು ಇನ್ನು ಬೀಗ ಹಾಕ್ಲಿಕ್ಕೆ ಆಗಿದೆ ಇವ್ರ ಹತ್ರ. ಯಾವ ಮಾತು ಎಲ್ಲಿ ಆಡ್ಬೇಕು ಅನ್ನೋ ಸಂಸ್ಕೃತಿ ಆ ಮನುಷ್ಯನಿಗೆ ಇದೆಯಾ? ಸಹಿಷ್ಣುತೆಗೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಸ್ವಾಮಿ? ಸಹಿಷ್ಣುತೆ ಅನ್ನೋ ಶಬ್ದ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಇಂಥವರ ಮಧ್ಯದಲ್ಲಿ ಸಹಿಷ್ಣುತೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇದೆ? ನೀವು ನಿಮ್ಮಲ್ಲೂ ಇದಾರಲ್ಲ, ಮಣಿಶಂಕರ ಯಾರಿದ್ದಾರೆ, ಸಲ್ಮಾನ್ ಖುರ್ಷಿದ್ ಅವರಿದ್ದಾರೆ, ಸ್ವಾಮಿ ಎಲ್ಲಿ ಇವರಷ್ಟು ಮಾತು ಯಾರು ಆಡಿದ್ದಾರೆ? ಯಾರನ್ನ ಕೆರಳಿಸ್ತಕ್ಕಂಥ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳ್ತೇನೆ ಶ್ರೀಕಾಂತ್ ಅವರೇ. ಒಬ್ಬ ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕರಾಗಿದ್ದವರು ಇವತ್ತು ಭಾರತದ ಮರ್ಯಾದೆಯನ್ನು ಪಾಕಿಸ್ತಾನ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಮೋದಿ ಹೋದ್ರೆ ಭಾರತ ಪಾಕಿಸ್ತಾನ ಬೇರೆ ಕಡೆ ಹೋಗಿ ಮರ್ಯಾದೆ ತೆಗೆಯುವುದು ಇವರ ಪ್ರಧಾನಿ ಅಧಿಕೃತ ಕಾರ್ಯಕ್ರಮ ಮಾರಾಟ ಮಾಡೋ ಕೆಲಸವನ್ನು ಅದು ಇವರಿಗೆ ತಪ್ಪು ಕಾಣುವುದಿಲ್ಲ. ಒಬ್ಬ ಅನಧಿಕೃತ ವ್ಯಕ್ತಿ ಹೋಗಿ ಮಾತಾಡಿದ್ರೆ ತಪ್ಪು ಕಾಣುತ್ತದೆ. ಎತ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ, ಅದನ್ನು ಪ್ರತಿಭಟಿಸಲಿಲ್ಲ. ಇವರಿಗೆ ಎತ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಭಾರತದ ಪ್ರಧಾನಿ ಹೋಗಿ ಬೇರೆ ಕಡೆ ಭಾರತ ಸಿದ್ದರಾಮಯ್ಯ ಹೇಳ್ರಿ ಅಲ್ಲ. ಒಂದು ನಿಮಿಷ ನರೇಂದ್ರ ಮೋದಿ ಅವರು ಚಾಯ್ ಪೆ ಚರ್ಚಾ ಅಂತ ಮಾಡಿದ್ರು, ನೀವೀಗ ಗಾಯ್ ಪೆ ಚರ್ಚಾ ಅಂತ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆಯಲ್ಲಿ ಗೋಮಾಂಸದ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು, ದೊಡ್ಡ ವಿವಾದ ಆಯ್ತು. ಇದು ಹೇಳಿಕೆಗಳನ್ನ ಸ್ವಾಮಿ ಒಂದು ನಿಮಿಷ ಹೇಳಿಕೆಗಳನ್ನ ತಿರುಚು ನೋಡಿ. ಏನ್ರಿ ಕೂಗ್ತೀರಾ ಹೇಳಿ. CM ಅವ್ರು ಹೇಳಿದ್ದೇನು, ಸಿದ್ದರಾಮಯ್ಯನವ್ರು ಹೇಳಿದ್ದೇನು? ನಾನು ಇವತ್ತಿನವರೆಗೆ ಗೋಮಾಂಸ ತಿಂದಿಲ್ಲ. ನಾನು ನಿಮ್ಮನ್ನು ಕೇಳಿ ಗೋಮಾಂಸ ತಿನ್ಬೇಕಾ ಬೇಡ ಅಂತ ಡಿಸಿಷನ್ ತಗೊಳ್ಬೇಕು ಹೇಳಿದ್ದು. ಆ ತರವೇ ಹೇಳಿದ್ದು. ತಿರುಚಿದ ಬಣ್ಣಗಳು ನಾನು ಹೇಳ್ತೇನೆ, ನಾನು ಇವತ್ತಿನವರೆಗೂ ತಿನ್ನಿಲ್ಲ. ಮನಸ್ಸು ನನಗೆ, ನಾನೊಬ್ಬ ಕಟ್ಟ ಹಿಂದೂ, ನಾನು ಕಟ್ಟ ಹಿಂದೂ, ನಾನೊಬ್ಬ ನನ್ನ ಆಹಾರದ ಅಧಿಕಾರ ಬಿಜೆಪಿ ಪಕ್ಷಕ್ಕೆ ಯಾರು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ದೇಶದಲ್ಲಿ ಯಾರಿಗೂ ಯಾರ ಆಹಾರವನ್ನು ನಿರ್ವಹಿಸುವಂತ ಹಕ್ಕನ್ನು ಕೊಟ್ಟಿಲ್ಲ.
ಕೊನೆಯದಾಗಿ ಏನ್ ಹೇಳ್ತೀರಿ? ಅಸಹಿಷ್ಣುತೆ ಅನ್ನುವಂಥದ್ದು ಇಡೀ ತಡಿಲಿಕ್ಕೆ ಸಾಧ್ಯ ಇಲ್ಲದ ಮಟ್ಟಕ್ಕೆ ಈ ದೇಶ ಬಿಜೆಪಿ ಆಡಳಿತದಲ್ಲಿ ಕರ್ನಾಟಕದಲ್ಲೂ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಅದಕ್ಕೆ ಜವಾಬ್ದಾರಿ ಅಲ್ಲ. ಇಡೀ ದೇಶದಲ್ಲಿ ಮೋದಿಯಿಂದಾಗಿ ಈ ವ್ಯವಸ್ಥೆ ಪ್ರಾರಂಭ ಆಗಿದೆ. ಮೋದಿಯಿಂದಲೇ ಅಂತ್ಯ ಕಾಣಬೇಕು ಅಂತ ಬುದ್ಧಿ ಸದ್ಬುದ್ಧಿ ದೇವರು ಅವರಿಗೆ ಕೊಡ್ಲಿ ಅನ್ನೋ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಗೃಹ ಇಲಾಖೆ ಇದೆ ನಿಮ್ಮಲ್ಲಿ, ಯಾಕೆ ಅಸಹಿಷ್ಣುತೆ ಕರ್ನಾಟಕದಲ್ಲಿ ಇದೆ? ಹಾಗಾದ್ರೆ ಕರ್ನಾಟಕದಲ್ಲಿ ಇದೆ ಅಲ್ಲ, ಅದಕ್ಕೆ ಕಾರಣರು ಯಾರು? ನಾನು ಆಗ್ಲೇ ಹೇಳಿದೆ, ಮೂಲಕ್ಕೆ ಹೋಗಿ ಎಲ್ಲಿ ಮೂಲ ಇದೆ ಅಲ್ಲಿ ಹುಡುಕಿ. ಬಿಜೆಪಿ ಸಂಘ ಪರಿವಾರ ಅಂತ ಖಂಡಿತ ನೋಡಿ, ಬಿಜೆಪಿ ಕಿಶನ್ ರೆಡ್ಡಿ ಅವರು ಅಸಹಿಷ್ಣುತೆ ಮೋದಿ ವಿದೇಶದಲ್ಲಿ ಇಡೀ ದೇಶದಲ್ಲಿ ಕೋಮು ಭಾವನೆಯನ್ನು ಕೆರಳಿಸ್ತಾ ಇದೆ ಬಿಜೆಪಿ. ಒಂದೇ ಒಂದು ಘಟನೆಯನ್ನೇ ಹೇಳಿಲ್ಲ, ಬೊಬ್ಬೆ ಹಾಕೋದು ಬಿಟ್ರೆ ಯಾವುದೇ ಒಂದು ಘಟನೆಯನ್ನ ಇವರು ಹೇಳಿಲ್ಲ. ಏನ್ ಹೇಳ್ಬೇಕು? ಇವತ್ತು ಸಿದ್ದರಾಮಯ್ಯ ಅವರು ಆ ರೀತಿ ಹೇಳಿದಲ್ಲ, ಈ ರೀತಿ ಹೇಳ್ತಾರೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಕ್ಲಿಪ್ಪಿಂಗ್ಸ್ ಅಸಹಿಷ್ಣುತೆ ಎಂಬುದೇ ಇವತ್ತು ಕರ್ನಾಟಕದಲ್ಲಿ ಆರಂಭವಾಗಿದೆ. ಯಾವತ್ತೂ ಇಲ್ಲದ ಅಸಹಿಷ್ಣುತೆಯನ್ನ ಒಂದು ಶಬ್ದವನ್ನು ಉಪಯೋಗ ಮಾಡಿಕೊಂಡು ಬಚಾವಾಗಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕಾಂಗ್ರೆಸ್ನವರು ಇವತ್ತು ಅಸಹಿಷ್ಣುತೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ವಿಶ್ವವಿದ್ಯಾಲಯಗಳಿಗೆ ತಮ್ಮ ಮಾನಸಿಕತೆಯ ವ್ಯಕ್ತಿಗಳನ್ನು ನೇಮಿಸುವಂತ ಕೆಲಸ ಆಗ್ತಾ ಇದೆ. ಬೇರೆಯವ್ರದ್ದು ಮಾಡಿದಾರ. ಇನ್ನು ಹಲವಾರು ಎನ್ಜಿಒಗಳಿಗೆ ಬರ್ತಾ ಇರುವಂತಹ ಫಂಡ್ ಅನ್ನ ತಡೆ ಹಿಡಿದ್ರೆ ಸಾವಿರಾರು ಎನ್ಜಿಒಗಳ ಮುಖಾಂತರ ಇಲ್ಲಿ ಮತಾಂತರ ಮಾಡಬೇಕು, ಎನ್ಜಿಒಗಳ ಮುಖಾಂತರ ಇಲ್ಲಿ ದೇಶವನ್ನ ಎಕ್ಸ್ಟ್ರೀಮಿಟ್ಸ್ ಅನ್ನ ಭಯೋತ್ಪಾದಕನ ಇಲ್ಲಿ ಕರೆಸಬೇಕಂತ ಹೇಳುದ. ಯಾವ ಎನ್ಜಿಒಸ್ ಇವರ ಮೂಗಿನ ನೇರಕ್ಕೆ ನಡೀಲಿಲ್ಲ ಅಂತ ಹೇಳಿ ಆ ಎನ್ಜಿಒ ಇವರ ಮೂಗಿನ ನೇರಕ್ಕೆ ಬರಲಿಲ್ಲ ಅಂತ ಹೇಳ್ಕೊಳ್ಳಿ. ಮುಗಿಸ್ಕೊಳ್ಳಿ. ಯಾವ ಎನ್ಜಿಒಸ್ ಈ ದೇಶದ ಭದ್ರತೆಗೆ ಅಪಾಯವನ್ನು ಹುಟ್ಟುತ್ತಾ ಇದ್ದಾರೆ, ಯಾವ ಎನ್ಜಿಒಸ್ ದೇಶದಲ್ಲಿ ಆಹಾಕಾರವನ್ನ ಮಾಡ್ತಾ ಇದ್ದಾರೆ, ದೇಶದ ಷಡ್ಯಂತ್ರದ ಭಾಗವಾಗಿ ವಿದೇಶಗಳಿಂದ ಇಲ್ಲಿ ಬರ್ತಾರ, ಆ ಎನ್ಜಿಒಗಳನ್ನ ಇವತ್ತು ನಿಷೇಧ ಮಾಡಿದ್ದೀವಿ. ತಪ್ಪಂತ ಹೇಳ್ತೀರಿ ನೀವು? ಅವರ ಕೊಡುವ ಕಾರಣಗಳು ಸಮಂಜಸವಾಗಿದ್ರೆ ಅದಕ್ಕೆ ಅವರು ಕಾರಣಗಳನ್ನ ನೀಡಬೇಕು. ಇವರ ಪ್ರಾಯೋಜಿತ ಎನ್ಜಿಒಗಳಿಗೆ ಕೋಟ್ಯಾಂತರ ರೂಪಾಯಿ ಹಣಗಳನ್ನು ಸಕಾರಣವಾಗಿ ನಾವು ಹೇಳ್ತೇವೆ ಸಕಾರಣವಾಗಿ. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ತಾವು? ಈ ಒಂದು ಅಸಹಿಷ್ಣುತೆ ಅನ್ನುವಂತ ವಿಚಾರ ಏನಿದೆ, ಈ ವಿಚಾರ ಇನ್ನೂ ಕೂಡ ಮುಂದುವರಿಬಹುದಾ ಅಥವಾ ಬಿಹಾರದ ಚುನಾವಣೆಗೆ ಖಂಡಿತ ಮುಗಿಯುವುದಿಲ್ಲ. ಮೋದಿ ಅವರ ನಡೆ ಹೇಗೆ ಇರ್ತದೋ ಅದನ್ನು ಹೇಗೆ ಅವ್ರು ತಕೊಂಡು ಹೋಗ್ತಾರೋ, ಬಿಜೆಪಿ ಪಕ್ಷದ ನಡೆ ಯಾವ ರೀತಿ ಇರ್ತದೋ ಅದ್ರ ಮೇಲೆ ನಿರ್ಣಯ ಆಗ್ತದೆ. ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ. ಇನ್ನೊಂದು ಷಡ್ಯಂತ್ರ, ಇನ್ನೊಂದು ಕಾನ್ಸ್ಪಿರಸಿ ಉತ್ತರ ಪ್ರದೇಶದ ಚುನಾವಣೆ ಆರಂಭ ಆಗ್ತದೆ, ಮತ್ತೆ ಮುಗಿಯುತ್ತದೆ. ಇದು ಕೇವಲ ಕೆಲವರನ್ನು ಹಿಡ್ಕೊಂಡು ಮಾಡುತ್ತಿರುವಂತ ಒಂದು ನಾಟಕ. ಎಸ್ ಇಬ್ಬರಿಗೂ ಧನ್ಯವಾದಗಳು. ಬಹಳಷ್ಟು ವಿಚಾರವನ್ನು ವ್ಯಕ್ತ ಮಾಡಿದ್ರಿ, ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ದೇಶದಲ್ಲಿ ಅಸಹಿಷ್ಣುತೆ ಇದೆ ಅನ್ನುವಂಥ ಕೆಲವು ಸಾಹಿತಿಗಳ ಬುದ್ಧಿಜೀವಿಗಳ ಒಂದು ಹೇಳಿಕೆ ಏನಿದೆ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ದೇಶದ ಆಂತರಿಕ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅಸಹಿಷ್ಣುತೆ ಇದೆಯಾ, ಇನ್ನೊಬ್ಬನನ್ನು ಸಹಿಸಿಕೊಳ್ಳುವಂಥ ತಾಳ್ಮೆ ಅಥವಾ ಒಂದು ಸಹನೆ ಇವತ್ತಿರುವಂಥ ಸರ್ಕಾರಕ್ಕೆ ಇಲ್ವಾ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇಬ್ಬರು ಕೂಡ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.